ನೇತಾರರಾಗಿರ್ತಕ್ಕಂಥ ಈಶ್ವರ್ ಉಳ್ಳಾಳ್ ಅವರಿದ್ದ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಹಾಲಿ ಕೋಸ್ಟಲ್ ಝೋನ್ನ ನಮ್ಮ ಕರಾವಳಿ ಝೋನಲ್ ಅಧ್ಯಕ್ಷರಾಗಿರ್ತಕ್ಕಂಥ UB ಸಲೀಂ ರವರಿದ್ದ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಫಾಜಿಲ್ ಡಿಸೋಜಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯ ಕಾಂಗ್ರೆಸ್ನ ನಾಯಕರು ಡೆನಿಸ್ ಡಿಸೋಜಾ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸ್ಥಳೀಯ ಪಂಚಾಯತಿನ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಆಸಿಫ್ ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಫಯಾಜ್ ಪಟೇಲ್ ರವರಿದ್ದಾರೆ, ನಮ್ಮ ಸ್ಥಳೀಯ ನಾಯಕರು, ಅವರನ್ನು ಕೂಡ ಸ್ವಾಗತಿಸಿಕೊಂಡು ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ, ನನ್ನ ಆತ್ಮೀಯ ಮಿತ್ರರಾಗಿದ್ದ ಸಾದಿಕ್ ರವರು, ಅದೇ ರೀತಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವಕ ಕಾಂಗ್ರೆಸ್ಗೆ ಪ್ರಾತಿನಿಧ್ಯವನ್ನು ಕೊಡಬೇಕೆಂಬ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಿಥುನ್ ರೈ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಬಹುಶಃ ನಾವು ಸ್ವಲ್ಪ ಹಿರಿಯರಾದಂಥ ನಾನು ಮತ್ತು ಮೋನಕರವರು ಇಲ್ಲಿದ್ದೇವೆ, ಮತ್ತು ಡೆನಿಸ್ ಇರಿದ್ದಾರೆ. ನಾವೆಲ್ಲ ಆತ್ಮಪೂರ್ವಕವಾಗಿ ನಾವು ಒಪ್ಪಿಕೊಂಡಿದ್ದೇವೆ. ಯಾಕಂದರೆ ಯುವಕರಿಗೆ ಒಂದು ಸ್ಥಾನ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ನೆಲೆಯಲ್ಲಿ ನಾವು ಇದ್ದವರು. ಆ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಸನ್ನಿವೇಶದ ಕಾರ್ಯಕ್ರಮವು ಆ ಸ್ಥಾನವನ್ನು ಸಿಕ್ಕಿದೆ. ಇವತ್ತು ನಾವು ಏನು ಮಾಡಬೇಕಂತ ಹೇಳಿದರೆ, 4 ಬೂತಿನ ಕಾರ್ಯಕರ್ತರು ನಾವೆಲ್ಲರೂ ಒಟ್ಟಿಗೆ ಸೇರ್ತೇವೆ. ನಾವು ಏನು ಮನೆ ಮನೆಗೆ ಹೋಗುವಾಗ ಹೇಳಬೇಕಾದೊಂದಿಷ್ಟೇ, ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ, ಈ ದೇಶದ ಜಾತ್ಯಾತೀತ ತತ್ವಕ್ಕೆ ಬೇಕಾಗಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಒಟ್ಟಾಗಿ ಈ ದೇಶಕ್ಕೆ ಪ್ರಾಣತ್ಯಾಗವನ್ನು ಮಾಡಿದಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ಬೇರೆ ಯಾವ ಪಕ್ಷ ಕೂಡ ಈ ದೇಶಕ್ಕೆ ತ್ಯಾಗ ಮಾಡಲಿಲ್ಲ, ಪ್ರಾಣ ತ್ಯಾಗ ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ದೇಶಕ್ಕಾಗಿ ಪ್ರಾಣ ತೆಗೆದವರು ಕಾಂಗ್ರೆಸ್ನ ಲೀಡರ್ಗಳು. ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ, ಈ ದೇಶದ ನಂತರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಒಂದು ಸಂವಿಧಾನದ ಪ್ರಕಾರ ನಾವೆಲ್ಲರೂ ಅನ್ಯೋನ್ಯತೆಯಿಂದ ನಾವು ಬಾಳಿ ಬದುಕುತ್ತೇವೆ. ಇವತ್ತು ಈಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಒಂದು ಕಾರ್ಯಯೋಜನೆಯನ್ನು ಹಾಕಿಕೊಂಡಿದೆ. ಇದನ್ನು ನಾವು ಆಲೋಚನೆ ಮಾಡಬೇಕಾದ್ದು. ಈ ಸಂವಿಧಾನದ ಬದಲಾವಣೆ ಆದಾಗ ನಾವು ಮುಖ ನೋಡಿ ಮಾತಾಡುವಂಥ ಅವಕಾಶ ಇರುವುದಿಲ್ಲ. ಇದು ಹೇಳಿದರು, ನಾವು ದೇಶಕ್ಕೆ ನಮ್ಮ ಸರ್ಕಾರ ಬಂದರೆ ರಾಜ್ಯ ಬ್ಯಾಂಕಿನಲ್ಲಿ ಹಣ ಇದೆ, ಮೋನಕ್ಕಂದು ಮತ್ತು ನಂದು ಬಹಳ ಹಣ ಇತ್ತು, ಅದನ್ನೆಲ್ಲ ತಂದು ನಿಮಗೆ 15 ಲಕ್ಷ ಕೊಡ್ತೇವೆ ಅಂತ ಹೇಳಿದರು. ನಮ್ಮ ಹಣ ಅಲ್ಲೇ ಉಂಟು, ನಿಮಗೆ ಬಂದು ಮುಟ್ಲಿಲ್ಲ. ಕೊಟ್ಟಿದ್ದಾರೆ 15 ಲಕ್ಷ? ಇಲ್ಲ. ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಆ 15 ಲಕ್ಷವನ್ನು ತಂದು ಇವರೇ ಬೇಕಾದಂಥ ಇವರ ಯಾರು ಕಳ್ಳ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ಬ್ಯಾಂಕನ್ನು ದಿವಾಳಿ ಆಗಿದ್ದಕ್ಕೆ ಯಾರು ಮಾಡಿದ್ದು? ನೀರವ್ ಮೋದಿಯ ಮತ್ತೊಬ್ಬರಿಗೆ, ಅಂಬಾನಿಯವರಿಗೆ ಕೊಟ್ಟು ಬ್ಯಾಂಕು ಲೂಟಿ ಮಾಡಿದ್ದಾರೆ. ಇವತ್ತು ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ನೀವೆಲ್ಲ ಯುವಕರಿದ್ದೀರಿ, ವಿದ್ಯಾವಂತರಿದ್ದೀರಿ. ಹೇಳಿದರು ನಾವು ವರ್ಷಕ್ಕೆ ಇಷ್ಟು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ. ಈ 5 ವರ್ಷದಲ್ಲಿ ಎಷ್ಟು ಉದ್ಯೋಗ? 50 ಲಕ್ಷ 60,000 ಏನು ಆಗಿದೆ ಅಂತ ಹೇಳ್ತಾರೆ. ಆಗಿದೆ ಇಲ್ಲೊಂದು ಗೊತ್ತಿಲ್ಲ. ಆದ್ದರಿಂದ ಅದು ಹೆಸರಿಗೆ ಮಾತ್ರ ಇರಬಹುದು, 60ರಲ್ಲಿ 66,000 ಆಗಲಿಕ್ಕಿಲ್ಲ. ಆದ್ದರಿಂದ ಇವತ್ತು ನಮ್ಮ ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಈ ಪಕ್ಷ ಮಾಡ್ತದೆ. ಇದನ್ನು ನಾವು ಮನೆ ಮನೆಗೆ ಹೋಗಿ ಹೇಳಬೇಕು. ಇವತ್ತು ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಇತ್ತು, ಹೇಳಿದಂತೆ ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇಲ್ಲ ಅಂತ ಯಾರಾದರೂ ಚಾಲೆಂಜ್ ಮಾಡೋದಿದ್ದರೆ ನಾವು ಅವ್ರದ್ದು ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಆಮೇಲೆ ನಮ್ಮ ಮೈತ್ರಿ ಸರ್ಕಾರ ಬಂತು. ಮೈತ್ರಿ ಸರ್ಕಾರದಲ್ಲಿ ಕೂಡ ಆಶ್ವಾಸನೆ ಕೊಟ್ಟ ಹಾಗೆಯೇ ಈಗಾಗಲೇ ಆಗುತ್ತಾ ಉಂಟು ಸಾಲ ಮನ್ನಾಗಳು. ಆದರೆ ಈ ದೇಶದಲ್ಲಿ ಸಾವಿರಾರು ರೈತರು ಸತ್ತಿದ್ದಾರೆ. ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನು ಕೊಟ್ಟಿದೆ ಅಂತ ನಾವು ಚಾಲೆಂಜ್ ಮಾಡುವುದು. ಶಕ್ತಿ ಇದ್ದರೆ ಅವರು ನಮ್ಮ ಹತ್ರ ಮಾತಾಡೋದು. ಯಾಕಂದರೆ ಅವರಿಗೆ ಶಕ್ತಿ ಇಲ್ಲ. ಅವರು ಸುಳ್ಳುಗಳನ್ನೇ ಹೇಳ್ತಾ ಹೋಗೋದು. ನಾವು ಹಿಂದೂ, ನಾವು ಬಂದು ಎಷ್ಟು ಜನ ಹಿಂದೂಗಳನ್ನು ರಕ್ಷಣೆ ಮಾಡಿದ್ದಾರೆ ಇವರು? ಹೇಳಿ. ಅವರು ಯಾರಿಗೇನು ಮಾಡಲಿಲ್ಲ. ಈಗ ಹೇಳ್ತಾರೆ ಅವರು ಲಾಲಿಪಾಪ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಮತ್ತು ಜನತಾ ದಳದವರು. ಈ ವರ್ಷಕ್ಕೆ 6,000 ಒಬ್ಬ ರೈತರಿಗೆ ಕೊಟ್ಟರೆ ದಿವಸಕ್ಕೆ 52 ರೂಪಾಯಿ ಆಗ್ತದಂತೆ. ಸಾಕಾ ಅಂತ ನಾವು ಕೇಳಬೇಕು ಅವ್ರ ಹತ್ರ. ವರ್ಷಕ್ಕೆ 6,000, 4 ತಿಂಗಳಿಗೆ 2,000 ರೂಪಾಯಿ. ಅದು ನಾನು ಇಲೆಕ್ಷನ್ ಆದ ಮೇಲೆ ಇಲ್ಲ. ಯಾಕಂದರೆ ಇಲ್ಲ, ಅವನಿಗೆ 14 ಲಕ್ಷದ ಕೋಟ್ ಹಾಕ್ಲಿಕ್ಕೆ ಎಲ್ಲಿ ನಾನು ಹೌದು? ನಮ್ಮ ಹಣ, ನಮ್ಮ ಟ್ಯಾಕ್ಸ್ನಿಂದ ಅವನು ಯಾವ ಬಟ್ಟೆ ಹಾಕಿಕೊಂಡು ತಿರುಗ್ತಾ ಇದ್ದಾನೆ. ಬೇರೆ ಯಾರ ಹಣದಲ್ಲ. ಇಂಥವರ ಟ್ಯಾಕ್ಸ್ ಬರ್ತದೆ ಬೇಕಾದಷ್ಟು ಲಕ್ಷಗಟ್ಟಲೆ. ಮಿಲ್ ಇದೆ, ಆಸ್ಪತ್ರೆ ಇದೆ, ಮತ್ತೊಂದಿದೆ, ಮತ್ತಿದೆ. ಲಕ್ಷಗಟ್ಟಲೆ ಟ್ಯಾಕ್ಸ್ ಇವರು ಕೊಡ್ತಾರೆ.
ಇವರ ಹಣದಿಂದ ಕೋಟ್ ಹಾಕೋ, ಇವರು ಕೋಟ್ ಹಾಕ್ಲಿಲ್ಲ, ಹಾಕಿದಾರ? ಅವರಿಗೆ ಕೋಟ್ ಹಾಕ್ಬೋದು, 2 ಲಕ್ಷದಲ್ಲಿ 10 ಲಕ್ಷದ ಕೋಟ್ ಹಾಕ್ಬೋದು, ಯಾಕಂದ್ರೆ ಅಷ್ಟು ಇನ್ಕಮ್ ಇದೆ ಅವರು. ಇವರ ಹಣದಿಂದ ಅವ ಮಜಾ ಮಾಡೋದು, ನಮ್ಮ ಮನೆಗೆ ಹಾಕುವ ಟ್ಯಾಕ್ಸಿಂದ ಅವ ಮಜಾ ಮಾಡೋದು. ಇದು ಬೇಕಾ ಹೇಳಿ? ಯಾರಿಗೂ ಏನು ಮಾಡಲಿಲ್ಲ, ಬರೇ ನಮ್ಮನ್ನು ಹಿಂದೂಗಳನ್ನು ಮುಸ್ಲಿಮನ್ನು ಗಲಾಟೆ ಮಾಡಿಕೊಂಡು ಅವ ಇಲ್ಲಿ ಬಾಯೋ ಬೆಹನೋ ಅಂತ ಹೇಳುವುದೇ ಹೊರತು ಅವನ ಮನ್ ಕೆ ಬಾತ್ ಬೇಡ. ನಮ್ಮ ಹಾಗೆ ಎದುರು ನಿಂತು ಮಾತಾಡಲಿ ಅವನಿಗೆ ಧೈರ್ಯ ಉಂಟಾ? ಧೈರ್ಯ ಇಲ್ಲ ಅವನಿಗೆ. ಅವನಲ್ಲಿ ಏನುಂಟು ಯೋಗ್ಯತೆ? ಉದಾಹರಣೆಗೆ ನೋಡಿ, ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್, ನನಗೆ ಎಷ್ಟು ಇನ್ಕಮ್ ಇರ್ಬೋದು ಒಂದು ದಿವಸಕ್ಕೆ ಹೇಳಿ? ಒಂದು 500, 600, 1000 ಇರ್ಬೋದು ಒಂದು ದಿವಸಕ್ಕೆ. ಹೋಟೆಲ್ನಲ್ಲಿ ಗ್ಲಾಸ್ ತೆಗೆದು ಅವನಿಗೆ ಎಷ್ಟು ಇನ್ಕಮ್ ಇರ್ಬೋದು? ಅವನಿಗೆ 14 ಲಕ್ಷದ ಕೋಟ್ ಹಾಕಿಕೊಂಡು ತಿರುಗಲಿಕ್ಕೆ ಆಗ್ತದಾ? 5 ವರ್ಷದಲ್ಲಿ 1.5 ವರ್ಷ ಫಾರಿನ್ನಲ್ಲಿದ್ದ, ಏನು ಮಾಡ್ತಾ ಇದ್ದ ಅಲ್ಲಿ ಕಸ ಗುಡಿಸ್ತಾ ಇದ್ದಾನೆ. 1.5 ವರ್ಷದಲ್ಲಿ ಏನು ಮಾಡ್ತಿದ್ದ ಹೇಳಿ? ಇದು ನಮ್ಮ ಹಣವನ್ನು ಹಾಳು ಮಾಡಿದ್ದು, ನಿಮ್ಮ ಹಣವನ್ನು ಹಾಳು ಮಾಡಿದ್ದು, ಈ ದೇಶದ ಹಣವನ್ನು ಹಾಳು ಮಾಡಿದ್ದು. ಇದು ನಮ್ಮ ರಕ್ತ ಕುದಿಯಬೇಕು. ಆದ್ದರಿಂದ ನಾನು ಭಾಳಷ್ಟು ದೀರ್ಘ ಮಾತಾಡೋದು, ಯಾಕಂದರೆ ನಮ್ಮ ನಾಯಕರು ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ನಾವೆಲ್ಲರೂ ಇವತ್ತು ನಮ್ಮೊಂದು ಯುವಕರಿಗೆ ಅವಕಾಶ ಸಿಕ್ಕಿದೆ, ಇದರ ಅವಕಾಶವನ್ನು ಉಪಯೋಗ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಪ್ರತಿ ಮನೆಗೆ ಹೋಗಿ ನಮ್ಮ ಸರ್ಕಾರ ಮಾಡಿದ ಕೆಲಸಗಳು, ನಮ್ಮ ಬಡ ಮನೆಯವರಿಗೆ BPL ಮುಖಾಂತರ ಒಬ್ಬ ವ್ಯಕ್ತಿಗೆ 7 ಕಿಲೋ ಅಕ್ಕಿ ಧರ್ಮಾರ್ಥಕ್ಕೆ ಸಿಗ್ತದೆ. ಮತ್ತು ನಮಗೆ ನಮ್ಮ ಇಂದಿರಾ ಕ್ಯಾಂಟೀನ್ ಮಾಡಿಕೊಂಡು ಎಷ್ಟು ರೂಪಾಯಿಗೆ? 10 ರೂಪಾಯಿಗ 5 ರೂಪಾಯಿಗೆ ಚಾಯ ತಿಂಡಿ ಸಿಗ್ತದೆ, 10 ರೂಪಾಯಿಗೆ ತಿಂಡಿ ಮತ್ತು ಚಹಾ ಸಿಗ್ತದೆ. ಇದನ್ನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಯಾರಾದರೂ ಮಾಡಿದಾರಾ? ಬೇಡ. ನಿಮ್ಮ ಹೈವೇ ರೋಡ್ ಹೇಗೆ ಉಂಟಂತ ನೋಡಿ. ತೊಕ್ಕೋಟ್ನಲ್ಲಿ ಪಾಸ್ ಆಗ್ಲಿಕ್ಕೆ ಆಗ್ತದಾ? ಯಾವಾಗ ಸಾಯ್ತೇವೆ ಅಂತ ನಮಗೇನು ಗೊತ್ತಿಲ್ಲ. ಆ ಹೊಂಡದಲ್ಲಿ ಎಷ್ಟೋ ಕಾರುಗಳು ಅಲ್ಲಿ ತೋಡಿಗೆ ಬಿದ್ದಿದೆ. ಇದನ್ನೆಲ್ಲ ನಮ್ಮ ಈ 10 ವರ್ಷದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟಿನ ಸದಸ್ಯರು ಏನು ಮಾಡುದು? 15,000 ಕೋಟಿ ರೂಪಾಯಿ ತಂದು ಯಾರ ಮನೆಗೆ ಸ್ವಾಮಿ? 15,000 ಕೋಟಿ ಎಲ್ಲಿ ಬೆಲೆ ಅಂತ ಹೇಳವ? ಇಷ್ಟು ಕೋಟಿಯನ್ನು ಇಲ್ಲಿ ಕೊಟ್ಟಿದ್ದೇನೆ, ಅಷ್ಟು ಕೋಟಿಯನ್ನು ಹೇಳುವಷ್ಟು ಧೈರ್ಯ ಇಲ್ಲ. ಭಾಷೆಯಲ್ಲಿ ಮಾಡಿಕೊಂಡು ಹೋಗ್ತಾರೆ, ಅದನ್ನು ಕೇಳುವವರಿಲ್ಲ. ಯಾಕಂದರೆ ಅಲ್ಲಿ ಇರುವವರು, ಆ ಪಕ್ಷದಲ್ಲಿ ಇರುವವರಿಗೆ ನರ ಇಲ್ಲ. ಎಲ್ಲಿ ಕೊಟ್ಟಿದ್ದೀರಿ ಅಂತ. ಈಗ ಮೋನಕ ಇದ್ದಾರೆ ನಮ್ಮ ಈಗ ನಮ್ಮವರನ್ನು ಹೇಳ್ರಿ, ನಾವು ಅದನ್ನು ಎದ್ದು ನಿಂತು ಅವ್ರಿಗೆ ಕ್ವಶನ್ ಮಾಡ್ತೇವೆ. ನಮ್ಮ ಪಕ್ಷದ ನಾಯಕರನ್ನು ಕ್ವಶನ್ ಮಾಡ್ತೇವೆ ನಾವು. ನಮಗೆ ಆ ಧೈರ್ಯ ಉಂಟು ಅವ್ರ ಹತ್ರ ಮಾತಾಡಲಿಕ್ಕೆ. ಆದ್ದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಭಾಳಷ್ಟು ಸೋತು ಹೋಗಿದ್ದೇವೆ. ಅದನ್ನು 7 ಟರ್ಮ್ ನಾವು ಪಾರ್ಲಿಮೆಂಟ್ ಸದಸ್ಯರಲ್ಲಿ ನಾವು ಇದ್ದೇವೆ. ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ, ಅದನ್ನು ಉಪಯೋಗ ಮಾಡಬೇಕು. ಈ ಜಿಲ್ಲೆಯ ನಾಯಕತ್ವವನ್ನು ವಹಿಸಿಕೊಂಡಂಥ UT ಖಾದರ್ಗೆ ನಿಮ್ಮೆಲ್ಲರ ಶಕ್ತಿ ಬೇಕು. ಆ ಶಕ್ತಿಯ ಮುಖಾಂತರ ನಾವೆಲ್ಲರೂ ನಮಗೆ ಶಕ್ತಿ ಬರ್ತದೆ. ಯಾಕಂದರೆ ನಮ್ಮ ಕ್ಷೇತ್ರದ ಶಾಸಕರು ಜಿಲ್ಲೆಗೆ ಅವರು ಉಸ್ತುವಾರಿ ಮಂತ್ರಿ ಆದರೂ ನಮಗೆ ಹೆಮ್ಮೆಯಿಂದ ಹೇಳುವಂಥ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಲೋಪದೋಷ ಇಲ್ಲದೆ, ಯಾವ ವ್ಯಕ್ತಿಗಳ ಮೇಲೆ ಕೋಪವಿಲ್ಲದೆ, ನಾವು ಬೈದರೂ ಕೂಡ ಕೇಳ್ತಾರೆ. ಮೊನಕ ಅಲ್ವಾ? ನಾವು ಏನು ಬೈದರೂ ಕೂಡ ಅವರಿಗೆ ಕಿವಿ ಕೇಳದಾಗೆ ನಮ್ಮನ್ನು ಮತ್ತೆ ಸಮಾಧಾನ ಮಾಡಿಕೊಳ್ತಾರೆ. ಆದ್ದರಿಂದ ಅಂಥ ಒಂದು ವ್ಯಕ್ತಿ ನಮ್ಮ ಶಾಸಕರಾಗಿ, ಮಂತ್ರಿಯಾಗಿ, ಜಿಲ್ಲೆಯ ಉಸ್ತುವಾರಿಯಾಗಿ, ಸಚಿವರಾಗಿ ಇದ್ದರಿಂದ ಇವತ್ತು ಈ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ನಾವು, ಇಡೀ ಜಿಲ್ಲೆಗೆ ಶಕ್ತಿ ನಾವು. 8 ಕ್ಷೇತ್ರದಲ್ಲಿ 1 MLA ಇರೋದು. ಆ ಒಂದು ಸ್ಥಾನಕ್ಕೆ ನಾವು ಭಾಳಷ್ಟು ಗೌರವವನ್ನು ಕೊಡ್ತೇವೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು. ಪ್ರತಿ ಮನೆಗೆ ನೀವು ಹೋಗಿ, ಯಾರಾದರೂ ನಿಮಗೆ ವಾಟ್ಸಪ್ನೆಲ್ಲ ಬರ್ತದೆ, ಸಾಧ್ಯ ಇದ್ದರೆ ಆ ವಾಟ್ಸಪ್ಗೆ ಸರಿಯಾದ ಉತ್ತರವನ್ನು ಕೊಡಿ. ನಿಮ್ಮ 15 ಲಕ್ಷ ಎಲ್ಲಿ ಉಂಟು, ಏನು ಈ ರೈತರಿಗೆ ಏನು ಕೊಟ್ಟಿದ್ದೀರಿ, ಅದಕ್ಕೆಲ್ಲ ನೀವು ಉತ್ತರ ಕೊಡಲಿಕ್ಕೆ ನೀವು ವಿದ್ಯಾವಂತ ಯುವಕರಿದ್ದೀರಿ. ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ, 72,000 ವಿದ್ಯಾವಂತ ಯುವಕರಿಗೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು, ನಮ್ಮ ಸರ್ಕಾರ ಬಂದರೆ ನಮ್ಮೆಲ್ಲ ಯುವಕರಿಗೊಂದು ಅವಕಾಶ ಸಿಗ್ತದೆ. ನಾವು ಹಿಂದೆ ಹೇಳಿದ್ದನ್ನು ಮಾಡಿದ್ದೇವೆ, ಮುಂದೆಯೂ ಮಾಡ್ತೇವೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ನಮ್ಮ ಪಕ್ಷದ ಮೇಲೆ ಇಟ್ಟುಕೊಂಡು ಪ್ರತಿ ಮನೆಗೆ ಭಾಳ ಶಾಂತ ರೀತಿಯಲ್ಲಿ ಹೋಗಿ ಆ ಮನೆಯಲ್ಲಿ ಅವರ ಮನೆಗೆ ಮನ ಮುಟ್ಟುವಾಗೆ ಅಂತ ನಮ್ಮ ಪಕ್ಷದ ಸಿದ್ಧಾಂತವನ್ನು ತಿಳಿಸಿ ನಾವು ಮತವನ್ನು ಪಡೆಯಬೇಕಂತ ಕೇಳಿಕೊಂಡು ಬಂದಾಗ ಪೂರ್ವಭಾವಿ ತಯಾರಿಯ ಭಾಗವಾಗಿದೆ ಇಂತಹ ಸಭೆಗಳನ್ನು ನಡೆಸುವುದು. ಇಂತಹ ಸಭೆಗಳನ್ನು ನಡೆಸಿದಾಗ ಮಾತ್ರ ಪ್ರತಿಯೊಬ್ಬರನ್ನ ನೇರವಾಗಿ ಮುಖತವಾಗಿ ಭೇಟಿ ಮಾಡಿಕೊಂಡು ಸತ್ಯಾಂಶವನ್ನು ತಿಳಿಸ್ತಕ್ಕಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 10 ವರ್ಷಗಳ ಕಾಲ ಒಬ್ಬ ಸಂಸದ BJPಯಿಂದ ನಳಿನ್ ಕುಮಾರ್ ಕಟೀಲ್ ರವರು ಈ ಭಾಗದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಇದ್ದಿದ್ರೆ, ಅದಕ್ಕಿಂತ ಮೊದಲು ಹಲವಾರು ವರ್ಷಗಳ ಕಾಲ 28 ವರ್ಷಗಳ ಕಾಲ
ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಜನಾರ್ದನ್ ಪೂಜಾರಿಯ ಆ ಗತಕಾಲವನ್ನು ಕಳೆದ ಮೇಲೆ ಧನಂಜಯ ಕುಮಾರರ ಮುಖಾಂತರ, ಸದಾನಂದ ಗೌಡರ ಮುಖಾಂತರ, ಕಳೆದ ಮೇಲೆ ನಳಿನ್ ಕುಮಾರ್ ಕಟೀಲ್ ಎಂಬ ಹೆಸರಿನ ವ್ಯಕ್ತಿಯ ಮುಖಾಂತರ ದಿಲ್ಲಿಯ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ದೌರ್ಭಾಗ್ಯ ನಮ್ಮ ಜಿಲ್ಲೆಗೆ ಬಂದಿತ್ತು ಅನ್ನೋದನ್ನು ಬಹಳ ವಿಷಾದದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ಕೆಲವು 10 ವರ್ಷಗಳ ಬೆಳವಣಿಗೆಗಳನ್ನು ಮಾತ್ರ ಹೇಳಿ ಆದಷ್ಟು ನಾನು ಶೀಘ್ರದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾತ್ರ ಏನನ್ನು ಹೇಳಿದರೂ ಕೂಡ ಭಾಷಣಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಂಡು ಹೇಳಿ ಬಂದ ಬಾಯಿಗೆ ಮನಬಂದದನ್ನು ಮಾತಾಡುವುದಿಲ್ಲ. ಜ್ವಲಂತ ಸಮಸ್ಯೆ ಬಗ್ಗೆ ನಿಮಗೆ ಮನದಟ್ಟು ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಇವತ್ತು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 10 ವರ್ಷಗಳ ಕಾಲ, 10 ವರ್ಷಕ್ಕಿಂತ ಮೊದಲು ಮಂಗಳೂರು ತಲಪಾಡಿಯಿಂದ ಪಂಪೇಲ್ ತನಕ ಒಂದು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿಯನ್ನು, ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅಂದಿನ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆದ ನಮ್ಮೆಲ್ಲರ ಹಿರಿಯರಾದ ಆಸ್ಕರ್ ಫೆರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಇಲ್ಲಿಗೆ ನಮ್ಮ ಚತುಷ್ಪಥ ಮಾರ್ಗವನ್ನು ಕೇಂದ್ರ ಸರ್ಕಾರದಿಂದ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ದುರದೃಷ್ಟಕರ ಏನಂದ್ಕೊಂಡು ಹೇಳಿದರೆ, ಎಲ್ಲ ಕಡೆ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಸಂಸದರ ಮುತುವರ್ಜಿಯಿಂದ ಆಯಾ ಪ್ರದೇಶದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಕೇಂದ್ರದಿಂದ ಏನು ಬರ್ತದೆಯೋ ಅದನ್ನು ತಂದು ಒದಗಿಸಿಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ವಹಿಸಬೇಕಾದದ್ದು ಸಂಸದರು. ದೌರ್ಭಾಗ್ಯ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ಬಿಜೆಪಿಯ ಸಂಸದರು, ನಾವು ಕೇವಲ ಒಬ್ಬ ಸಂಸದನ್ನು ಮಾತ್ರ ಹೇಳ್ತಾ ಇಲ್ಲ, ನಳಿನ್ ಕುಮಾರ್ ಕಟೀಲ್ ಅವರನ್ನು, ಇದಕ್ಕಿಂತ ಮೊದಲು ಬಂದವರನ್ನು ಕೂಡ ಸೇರಿಸ್ಕೊಂಡು ನಾನು ಹೇಳುವಂಥದ್ದು, ಇವರಿಂದ ಏನಾಗಿದೆ ಅಂತ ಇಡೀ ಸಮಾಜ ಇವರ ಮುಂದೆ ಪ್ರಶ್ನಿಸಿದ್ರೆ ಅವರಂತೂ ಕಣ್ಣಿಗೆ ಸಿಗುವುದಿಲ್ಲ ಬಿಡಿ. ಇವರ ಪಕ್ಷದ ಕಾರ್ಯಕರ್ತರು ಇವತ್ತು ಯಾವ ಮುಖವನ್ನ ಇಟ್ಟುಕೊಂಡು ಇವತ್ತು ಮತವನ್ನು ಭೇಟಿ ಮಾಡಲಿಕ್ಕೆ ಮನೆ ಮನೆಗೆ ಹೋಗಿ ಸಿಕ್ಕ ಸ್ಥಳದಲ್ಲಿ ಜನರೊಂದಿಗೆ ಮತವನ್ನು ಕೇಳ್ತಾ ಇದ್ದಾರೆ ಅನ್ನೋದೇ ಇದನ್ನ ಒಂದು ಹಾಸ್ಯಾಸ್ಪದವಂತ ವಿಚಾರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಬಸ್ಸಲ್ಲಿ ಹೋಗೋರು ಬಿಡಿ, ನಡ್ಕೊಂಡು ಹೋಗುವವರಿಗೆ ಕಷ್ಟ ಬರುವಂತ ರೀತಿಯಲ್ಲಿ ಈ ತೊಕ್ಕೋಟು ಪರಿಸರ ಇವತ್ತು ಜ್ವಲಂತವಾಗಿ ನಿಂತಿದೆ ಕಣ್ಮುಂದೆ. ಪಂಪೇಲ್ನಲ್ಲಿ ಇದೇ ಪರಿಸ್ಥಿತಿ. ಒಂದು ಫ್ಲೈಓವರ್ ಅನ್ನ ಇವರಿಗೆ ಪೂರ್ತಿಗೊಳಿಸ್ತಕ್ಕಂಥ ಒಂದು ಶಕ್ತಿ ಇಲ್ಲದಂತಹ ಓರ್ವ ದುರ್ಬಲ ವ್ಯಕ್ತಿಯನ್ನ ಮತ್ತೊಮ್ಮೆ ಈ ಪ್ರದೇಶಕ್ಕೆ ಬಿಜೆಪಿ ಪಕ್ಷದವರು ಇಲ್ಲಿ ಟಿಕೆಟ್ ನೀಡುವ ಮುಖಾಂತರ ಇಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರನ್ನ ಅಧಿಕಾರದ ಅವಧಿಯಲ್ಲೇ ಬಿಜೆಪಿ ಪಕ್ಷದವರೇ, ಏನು ಮತದಾನ ಮಾಡಿರ್ತಕ್ಕಂಥ ಮತದಾರರು ಬಿಡಿ, ಸಾರ್ವಜನಿಕರು ಬಿಡಿ, ಯಾವ ಪಕ್ಷದಿಂದ ಇವರು ಸ್ಪರ್ಧೆ ಮಾಡಿ ಜಯಗಳಿಸಿ ಇಲ್ಲಿ ಪ್ರತಿನಿಧಿಸುತ್ತಾ ಇದ್ದಾರೋ ಆ ಪಕ್ಷದ ಕಾರ್ಯಕರ್ತರೇ ಇವತ್ತು ಗಲ್ಲಿ ನಿಂತು ಇವರ ಮುಖಕ್ಕೆ ಉಗುಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರಿಗೆ ಟಿಕೆಟ್ ಕೊಟ್ಟುದನ್ನು ವಿರೋಧಿಸಿಕೊಂಡು ನೀವೆಲ್ಲರೂ ನೋಡಿದ್ದೀರಾ. ಕೇವಲ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಮಾತ್ರ ಅಲ್ಲ, ಪತ್ರಿಕೆಗಳಲ್ಲೂ ಕೂಡ ನೀವು ನೋಡಿದ್ದೀರಾ. ಅಲ್ಲಲ್ಲಿ ಗುಂಪುಗಾರಿಕೆ ಕಟ್ಟಿ ಇವರನ್ನು ವಿರೋಧಿಸ್ತಕ್ಕಂಥ ಒಂದು ವಿಚಾರ ಕೂಡ ನಡೆದಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮನುಷ್ಯನಲ್ಲಿ ಇಂಗ್ಲಿಷ್ ಭಾಷೆ ಬಿಡಿ, ಈ ರಾಷ್ಟ್ರದಲ್ಲಿ ಎಲ್ಲೂ ಹೋದರೂ ಕರ್ನಾಟಕ ಬಿಟ್ಟು ಹೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಸ್ವಾಮಿ, ಒಬ್ಬ ಕೂಲಿ ಕಾರ್ಮಿಕನಿಗೂ ಗೊತ್ತಿದೆ, ಎಲ್ಲಿ ಹೋಗಬೇಕಾದರೂ ಕನಿಷ್ಠ ಹಿಂದಿ ಭಾಷೆ ತಿಳಿಯಲೇಬೇಕು. ಈ ಹಿಂದಿ ಭಾಷೆ ತಿಳಿಯದಂತಹ ಒಬ್ಬ ವ್ಯಕ್ತಿಯನ್ನ ದಿಲ್ಲಿಯ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಳಿಸಿದ್ರೆ ಸ್ವಾಮಿ, ಅಲ್ಲಿ ಬಿಹಾರ್ ಮತ್ತೆ UP, ಮಧ್ಯಪ್ರದೇಶ್, ಅದೇ ರೀತಿ ವೆಸ್ಟ್ ಬೆಂಗಾಲ್ನಿಂದ ಬರುವಂತಹ ಘಟಾನುಘಟಿ ಅಲ್ಲಿಯ ಪಾರ್ಲಿಮೆಂಟೇರಿಯನ್ ಸಂಸದರು ಬಂದಾಗ ಅವರ ಮುಂದೆ ನಿಂತುಕೊಳ್ಳುವಂಥ ಯೋಗ್ಯತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಾರ್ಲಿಮೆಂಟೇರಿಯನ್ ಸಂಸದರಿಗಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾಚಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಒಬ್ಬ ಪಾರ್ಲಿಮೆಂಟೇರಿಯನ್ ಸಂಸದರು ಪಾರ್ಲಿಮೆಂಟ್ ನಲ್ಲಿ ನಿಂತಾಗ ಪ್ರಧಾನಮಂತ್ರಿ ಕೂಡ ಗಡಗಡನೆಯಲ್ಲಿ ನಡುಗುವಂತಹ ಪರಿಸ್ಥಿತಿ. ಕಾರಣ ಒಬ್ಬೊಬ್ಬರು ಬರುವಂತವರು ಅಂತಹ ಘಟಾನುಘಟಿ ಅನುಭವಿ ರಾಜಕಾರಣಿಗಳು ಬರುವಂತದ್ದು. ಅಂಥದ್ರಲ್ಲಿ ಇವರನ್ನು ಕಲಿಸ್ತಾರೆ. ಅಂಗೂಟ ಚಾಪ್ ಅಲ್ಲ ಇವರು, ಇವರಿಗೆ ಹಿಂದಿ ಬರ್ತದೆ, ಇಂಗ್ಲಿಷ್ ಬರ್ತದ. ಮತ್ತೊಮ್ಮೆ ಇಲ್ಲ ಗೊತ್ತಿದ್ರು ಕೂಡ ಅಂತಹ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ಕೊಡುವ ಮೂಲಕ ಇವರು ಜನರಿಗೆ ವಂಚನೆಯನ್ನ ಮಾಡ್ಲಿಕ್ಕೆ ಹೊರಟಿರುವುದನ್ನ ನಾವು ಖಂಡಿಸುತ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದನ್ನ ಮನಗಂಡು ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಾಯಿ ಅವ್ರ ಬೆಹನೋ ಅನ್ನುವಂತ ಬಾರಿಗೆ ಪದವನ್ನು ಉಪಯೋಗಿಸಿಕೊಂಡು ಜನರನ್ನ ಮೂರ್ಖತನಕ್ಕೆ ತಳ್ಳುವಂತಹ ಈ ದೇಶದ ಪ್ರಧಾನಮಂತ್ರಿ ಈಶ್ವರಲಾಲ್ ಸಾಹೇಬ್ರು ಹೇಳಿದಂತೆ ದಿನಕ್ಕೆ 2 ಬಾರಿ ಕೋಟನ್ನು ಬದಲಾಯಿಸುವಂತಹ ಈ ನರೇಂದ್ರ ಮೋದಿಗೆ ಸಿಕ್ಕಿರುವುದು ನಳಿನ್ ಕುಮಾರ್ ಕಟೀಲ್ರು. ನಮಗೆ ಸಿಕ್ಕಿರುವುದು ಯಾರು? ನಮಗೆ ಸಿಕ್ಕಿರುವುದು ಇಂತಹ ಅಥವಾ ನಮ್ಮಂತಹ ಯುವಕರನ್ನ ಒಬ್ಬರನ್ನ ಇವರು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ
AICC ಸಮಿತಿ ಸೇರಿ ರಾಹುಲ್ ಗಾಂಧಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಓರ್ವ ಯುವಕನಿಗೆ ಈ ದೇಶದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಲು ಒಂದು ಅವಕಾಶ ಮಾಡಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಿಥುನ್ ರೈ ಎನ್ನುವರುವ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರನ್ನು ನಾವು ಆಯ್ಕೆ ಮಾಡಿರ್ತೇವೆ ಅನ್ನೋದನ್ನು ಬಹಳ ಗರ್ವದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಹಿನ್ನೆಲೆ ಬಗ್ಗೆ ಹೆಚ್ಚನ್ನು ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಹೋರಾಟಗಾರ, ಬಹಳ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಗೌರವಸ್ಥ ವ್ಯಕ್ತಿ. ಕೇವಲ ವಿದ್ಯಾವಂತರಾಗಿದ್ದರು, ಇಡೀ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ವೈದ್ಯರು ವಿದ್ಯಾವಂತರಾಗಿದ್ದಾರೆ. ಒಬ್ಬ ವಿದ್ಯಾವಂತರಾಗಿದ್ದರೂ ಕೂಡ ಅವರು ಕೇವಲ ಶ್ರೀಮಂತರ ಜೊತೆಗೆ ಮಾತ್ರ ಇರುವಂಥ ವ್ಯಕ್ತಿ ಅಲ್ಲ. ಮಿಥುನ್ ರೈ ಸಾಮಾನ್ಯ ಜನರ ಮಧ್ಯೆ ಬೆರೆದು ನಿಂತು ಬೆಳೆದಿರತಕ್ಕಂಥವ್ರ ಯುವಕ ಎನ್ನುವುದನ್ನು ನೀವು ಎಲ್ಲರೂ ತಿಳ್ಕೊಳ್ಬೇಕಾದ ಬಹಳ ಅವಶ್ಯಕತೆ. ಆ ಮನುಷ್ಯನನ್ನ ಮಿಥುನ್ ರೈ ಎನ್ನುವಂಥ ಓರ್ವ ಯುವಕನನ್ನ ಒಂದು ವೇಳೆ ನಾಡಿದ್ದು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸಿದರೆ, ನನ್ನ ಆತ್ಮೀಯ ಮಿತ್ರ ಬಂಧುಗಳೇ, ನನ್ನ ಸಹೋದರಿ ನೆನಪಿಟ್ಕೊಳ್ಳಿ, ಇದೊಂದು ಬಹಳ ದೊಡ್ಡ ಮಟ್ಟದ ಬದಲಾವಣೆ ಕೇವಲ ಜಿಲ್ಲೆಗೆಲ್ಲ ಕರ್ನಾಟಕ ರಾಜ್ಯದಿಂದ ಎದ್ದೇಳಿಕೊಂಡು ಹೋಗಿ ದಿಲ್ಲಿಗೆ ತಲುಪುವಂತಹ ಸಾಧ್ಯತೆ ಇದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತೆತ್ತುತ್ತಲೇ ಬೆಂಕಿ ಕೊಡುವುದಂತೆ ಈ ಜಿಲ್ಲೆಗೆ. ಇವರನ್ನು ಯಾರಯ್ಯ ಮಾಡಿದ್ರು? ಅವರಿಗೆ ಸ್ವತಃ ಪಕ್ಷದವರಿಗೆ ನಾಚಿಕೆ ಆಗ್ತಾ ಇದೆ. ಇವರೊಬ್ಬ ಸಂಸದರ ಜನಪ್ರತಿನಿಧಿಗಳ ಅಂತ ಕೇಳುವಂಥ ಒಂದು ಪರಿಸ್ಥಿತಿ ಅವರಲ್ಲೇ ನಿರ್ಮಾಣವಾಗಿದೆ. ಇವರಲ್ಲಿ ಒಂದು ಕೆಲಸಕ್ಕೆ ಹೋದರೆ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನಮ್ಮ ಹಿರಿಯರಾದ ಕಣಚೂರು ಮೋನಾಕ ಆಜಿ ಅವರಿಗೆ ಗೊತ್ತಿದೆ, ಇವರವರ ಉದ್ಯಮಿ, ಇವರಿಗೆ ಗೊತ್ತಿದೆ. ದಿಲ್ಲಿಯಲ್ಲಿ ಒಬ್ಬರು ಉದ್ಯಮಿ ಏನೋ ಒಂದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನು ಹೋಗಿ ಭೇಟಿಯಾದಾಗ ಒಬ್ಬ ಮಂತ್ರಿ ಹತ್ರ, ಒಬ್ಬ ಸಂಸದರಲ್ವಾ, ಇಲ್ಲಿಯ ಸ್ಥಳೀಯ ಸಂಸದರಲ್ವಾ, ಇವರ ಮುಖಾಂತರ ಹೋಗಬೇಕನ್ನೋ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಜೊತೆ ಹೋಗಿ ಮಾತಾಡಿ ಮಿನಿಸ್ಟರ್ ಸಂಬಂಧಪಟ್ಟ ಸಚಿವರೊಂದಿಗೆ ತಾವು ದಯವಿಟ್ಟು ಬಂದು ಈ ನಮ್ಮ ಕಷ್ಟದ ಏನಿದೆ ಇದನ್ನು ನೀವು ನೀಗಿಸಿಕೊಡ್ಬೇಕು ಅಂತ ಕೇಳಿದಾಗ ಇವರು ಹೇಳ್ತಾ ಇದ್ದಾರಂತೆ, ಅಲ್ಲ ನನ್ಗೆಂಕೊಂಚೂರು ತುಳು ಎಂಕೊಂಚೂರು ಹಿಂದಿ ಪಾತ್ರ ಕಷ್ಟ ಪುಣತ್ತಾನೆ ನನಗೆ ಲೆಟ್ರ್ ಬುರ ಮಲ್ತು ಕೊರ್ಪೆ ಪಕ್ಕೆ ನನ್ನ ಪಿ ಎರೊಟ್ಟಿಗೆ ಅತ್ತತ್ತು ಇರು ಬತ್ತದೇ ಓಡು ಅಂತ ಅವರನ್ನು ಸ್ವಲ್ಪ ಒತ್ತಡ ಹಾಕಿದಾಗ ಬಂದು ಸುಮ್ಮನೆ ಕೂತಿದ್ದಾರೆ ಹೊರತು ಅವರಿಗೆ ಅಲ್ಲಿ ಬಂದು ಮಂತ್ರಿಗಳ ಮುಂದೆ ಮಾತಾಡುವಂಥ ಒಂದು ಯೋಗ್ಯತೆ ಇಲ್ಲಂಥ ವ್ಯಕ್ತಿಯನ್ನು ಮತ್ತೆ ಆಯ್ಕೆ ಮಾಡಿ ಕಲಿಸಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನನ್ನ ಸಹೋದರಿಗೆ ಹೇಳ್ತಾ, ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ನಿಂತು ಕಲ್ಲಾಪುರ ಪ್ರದೇಶದಿಂದ ಇಲ್ಲಿ ಕಾಂಗ್ರೆಸ್ JDS ಎಲ್ಲ ಪಕ್ಷಗಳು ಒಟ್ಟಾಗಿದ್ದುಕೊಂಡು ನಮ್ಮ ಅಭ್ಯರ್ಥಿ ಮಿಥುನ್ ರೈ ಎನ್ನುವ ವಿಚಾರವನ್ನು ಮನೆ ಮನೆಗೆ ಹೋಗಿ ನಮ್ಮ ಎಲ್ಲ ಸಹೋದರರು ಜನರಿಗೆ ಮನದಟ್ಟು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ನಮ್ಮಲ್ಲೊಂದು ಕೊರತೆ ಇದೆ, ಅದನ್ನು ಹೇಳಿ ನನ್ನ ಸಹೋದರರಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಕೊರತೆ ಏನಂದ್ಕೊಂಡು ಹೇಳಿದರೆ, ನಾವು ಸಾಮಾನ್ಯವಾಗಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಪಕ್ಷದಿಂದ ಬಂದಂತಹ ಪ್ಯಾಂಪ್ಲೆಟ್ಸ್ಗಳನ್ನು ಅಟ್ಟಿಗಳನ್ನು ಹಿಡ್ಕೊಂಡು ಹೋಗಿ ವೋಟರ್ ಲಿಸ್ಟ್ ಕೈಯಲ್ಲಿ ಇಟ್ಕೊಂಡು ಹೋಗಿ ನಾವು ಕೊಡೋದು, ಆ ಹೆಸರನ್ನು ಸೀದಾ ಬರೋದು ಮತ್ತೊಂದು ಹಾಕಿ ಕಾಂಗ್ರೆಸ್ಗೆ ಅಂತ ಹೇಳ್ಕೊಂಡು. ಇದು ನಿಜಾಂಶದಲ್ಲಿ ನಾನು ಹೇಳಬೇಕಾದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ಅಥವಾ ವರ್ತಮಾನ ಕಾಲದಲ್ಲಿ ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇರುವ ಕಾರಣ ಈ ರೀತಿ ನಾವು ಮಾಡ್ಕೊಂಡು ಹೋದಾಗ ಜನರ ಮನೋಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯ ಬಹಳ ಕಷ್ಟ. ಯಾಕಂದ್ಕೊಂಡು ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಇಂದಿನ ಕಾಲ TV ಅಥವಾ ಪತ್ರಿಕೆಯಿಂದ ಜನರ ಪ್ರಾಣ ಪರಿವರ್ತನೆ ಕಷ್ಟ. ಇಂದಿನ ಕಾಲ ಹೊಸ ಯುಗದಲ್ಲಿ ನಾವು ಬದುಕುತ್ತಿದ್ದೇವೆ. ಈ ಹೊಸ ಯುಗ ಯಾವ ರೀತಿಯಲ್ಲಿ ನಾವು ಇದ್ದೇವೆ ಅಂದ್ಕೊಂಡು ಹೇಳಿದರೆ, ವಾಟ್ಸಪ್ ಮತ್ತು ಫೇಸ್ಬುಕ್ ಜನರ ಮನಸ್ಸಿನಲ್ಲಾಗಿದೆ, ಅದು ಕೂತಿದೆ. ಇದುವೇ ನಿಜಾಂಶ ಅಂತ ಹೇಳ್ಕೊಂಡು ಪ್ರತಿಯೊಂದು ವಿಚಾರವನ್ನು ವಾಟ್ಸಪ್ ನೋಡ್ಕೊಂಡು ಜನರನ್ನು ನಂಬುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇವತ್ತು ಬದುಕ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ಅದರಲ್ಲಿ ಬರೋದೇ 99% ಸುಳ್ಳಿನ ಕಂತೆ. ಇದನ್ನು ಜನರಿಗೆ ಬಿತ್ತನೆ ಮಾಡುವ ಮುಖಾಂತರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ BJPಯನ್ನು ಮಾತ್ರ ಎದುರಿಸುವುದಲ್ಲ, ನಮ್ಮ ನೇರ ಎದುರಲ್ಲಿ BJP ಸರಿಯೇ, ಆದರೆ ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಅಲ್ಪಸಂಖ್ಯಾತರ ಮತವನ್ನು ವಿಭಜಿಸುವ ಮುಖಾಂತರ ಇವರು ನಮ್ಮನ್ನು ಸೋಲಿಸಲಿಕ್ಕೆ ಕೆಲವು ಹೊರಟವರಿದ್ದಾರೆ. ಅವರಿಗೆ ಮತ್ತೆ BJPಗೆ ಯಾವುದು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಜನರು ಕೆಲವು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋದಲ್ಲೆಲ್ಲ. ಎಲ್ಲ ಪಕ್ಷದವರು ಇದನ್ನೇ ಹೇಳ್ತಾ ಇದ್ದಾರೆ. ಸೆಕ್ಯುಲರ್ ಪದದ ಜಾತ್ಯತೀತ ತತ್ವಕ್ಕೆ, ಜಾತ್ಯತೀತ ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಕಾರಣ ಇದು ಸಂವಿಧಾನ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಈ ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಮತದಾರನಿದ್ರೆ ಖಂಡಿತವಾಗಿಯೂ ಅಂತಹ ವ್ಯಕ್ತಿಗಳಿಗೆ ಕೂಡ ಮನೆ ಕೊಡಲು ಹೋಗಕೊಡಲು ಅವರನ್ನು ನಂಬಲು ಸಾಧ್ಯವೇ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಬಂಧುಗಳೇ. ಈ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯದೆ ನಿಜಾಂಶವನ್ನು ತಿಳಿದು ಜಾತ್ಯತೀತ ತತ್ವವನ್ನು
ಆ ಎತ್ತರದ ಮಟ್ಟಕ್ಕೆ ನಾವು ಇಟ್ಕೊಂಡು ಆ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ, ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ನಮ್ಮ ಕರ್ತವ್ಯ ಎನ್ನುವುದನ್ನು ಮತ್ತೊಮ್ಮೆ ನಾವೆಲ್ಲರೂ ತಿಳ್ಕೊಳ್ಬೇಕು ಅನ್ನುವಂಥ ಶಬ್ದವನ್ನು ಹೇಳ್ತಾ ನನ್ನ ಮಾತನ್ನು ಮತ ಪಡೀತಾ ಇತ್ತು. ಈಗ ಈ ಸರ್ತಿ ಒಂದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧರ್ಮದವರು ಒಂದಾಗಿ ಈ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಪಣದಟ್ಟು ನಿಂತಿದ್ದಾರೆ. ಅದಕ್ಕೆ ನಮ್ಮ ಕಲ್ಲಾಪಿನ ಎಲ್ಲ ನಾಯಕರು ಕಾರ್ಯಕರ್ತರು ಇದಕ್ಕೆ ಸಿದ್ಧತಾಗಿ 18 ತಾರೀಕಿಗೆ ಬೆಲೆಗೆ ಬಂದು ಎಲ್ಲ ಮನೆ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಿಥುನ್ ರೈ ಅವರನ್ನು ವಿನ್ ಮಾಡಲಿಕ್ಕಾಗಿ ನೀವೆಲ್ಲರೂ ಕಾರ್ಯಕರ್ತರು ದುಡಿಬೇಕು. ಒಂದು ಅವರು ಜಾತಿಯ ಹೆಸರಲ್ಲಿ ಮತ ಕೇಳ್ತಾ ಇರ್ತಾರೆ. ಈ ಜಾತಿಯ ಹೆಸರು ಇವತ್ತಿಗೆ ಈ ಜಿಲ್ಲೆಯ ಈ ಎಂಪಿಗಳು ಇದರಲ್ಲಿ ಮುಗಿಯುತ್ತದೆ, ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಮತ್ತೊಂದು ನಮ್ಮ ಸಮುದಾಯ ಹೇಳಿಕೊಂಡಿರುವಂಥ STPI ಅವರು ಸಮುದಾಯದ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿ ಅವರ ಸಂಘಟನೆ ಲಾಭಕ್ಕಾಗಿ ಮತ್ತೆ ಅವರ ಪಕ್ಷದ ಲಾಭಕ್ಕಾಗಿ ನಮ್ಮ ಸಮುದಾಯದ ಯುವಕರನ್ನು ಬಲಿ ಮಾಡ್ತಾ ಇದ್ದಾರೆ. ರಕ್ತದ ಹೆಸರಿನಲ್ಲಿ ಯಾವುದೇ ಒಂದು ಪ್ರತಿಭಟನೆ ಮಾಡಿ ಜನರನ್ನು ಸ್ಟೇಷನ್ಗೆ ತಳ್ಳುವಂಥ ಕೆಲಸ ಮಾಡಿ ಸಮುದಾಯದ ಹೆಸರಿನಲ್ಲಿ ಮತ ಪಡೆಯುವಂಥ STPI ಸಂಘಟನೆಗಳು ಅವರು ಒಂದು ಖಾಲಿ ಸಮುದಾಯ ಹೆಸರಿನಲ್ಲಿ ಮಾತ್ರ ರಾಜಕೀಯ ಮಾಡ್ತಾ ಇರುವುದು. ಕಾಂಗ್ರೆಸ್ ಪಕ್ಷ ಹಾಗೆಲ್ಲ, ಎಲ್ಲ ಸಮುದಾಯ ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದು. ನಮ್ಮ ನಾಯಕರಾದ ಇಲ್ಲಿಯ ಉಸ್ತುವಾರಿ ಸಚಿವರಾದ ET ಖಾದರ್ ಅವರು ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥ ನಾಯಕ. ನಮಗೆ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಕೊಂಡೋಗಬೇಕು. ಯಾವುದೇ ಒಂದು ಧರ್ಮದ ಹೆಸರಲ್ಲಿ ಮಾತಾಡುವುದಾದರೆ ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತೇಳಿ ನಮ್ಮ ಎಲ್ಲ ನಾಯಕರಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಈ ಕಲ್ಲಾಪು ಪ್ರದೇಶದ ಎಲ್ಲ ಧರ್ಮದವರ ಹತ್ರ ಹೇಳುವುದೊಂದು, ಎಲ್ಲ ಧರ್ಮದವರು ಇಲ್ಲಿ ಸೇರಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುಂದಿನ 18 ತಾರೀಕಿಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡಿದರೆ ಈ ಸರ್ತಿ ನಮಗೆ ಒಂದು ಅವಕಾಶ ಇದೆ. ಎಲ್ಲ ರಿಪೋರ್ಟಲ್ಲಿ ಇಲ್ಲಿ ಬಿಜೆಪಿ ಒಂದು ಸೋಲ್ತದೆ ಅಂತೇಳಿ ಇರುವಾಗ STPI ಅವರು ಬಿಜೆಪಿಯವರ ಹತ್ರ ಒಪ್ಪಂದ ಮಾಡಿ ನಮ್ಮ ಯುವಕರನ್ನು ಧರ್ಮದ ಹೆಸರಲ್ಲಿ ಬಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಾಟ್ಸಪ್ ಫೇಸ್ಬುಕ್ಕಲ್ಲಿ ಅಪಪ್ರಚಾರ ಮಾಡುತ್ತಾ ನಮ್ಮ ಸಮುದಾಯದ ಎಲ್ಲರನ್ನು ಒಗ್ಗಟ್ಟು ಮಾಡಲಿಕ್ಕಾಗಿ ಅವರು ತೆಗಿಬೇಕಾದ್ರೆ ಎಷ್ಟು ತೆಗಿಬೋದು? ಕಳೆ ಸರ್ತಿ ಎಷ್ಟು ತೆಗಿತಿದ್ದಾರೆ? 27,000. ಈ ಸರ್ತಿ ನಾವು 40,000 ತೆಗಿತೇವೆ, ಇಲ್ಲ 50,000 ತೆಗಿತೇವೆ. ನಮ್ಗೆ ಇಷ್ಟೇ ಸಾಕು, ಮತ್ತೆ ನೋಡುವ ಒಗ್ಗಟ್ಟಾಗುವ. ಈಗ ಅದು ಏನಾದರೂ ಅಷ್ಟು ಮತ ತೆಗೆದರೆ BJP ಬರುವುದು ಖಂಡಿತ. BJPಯನ್ನು ಮಾತ್ರ ಅವರು ಏನು ಹೇಳದೆ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ನಾಯಕರನ್ನು ಮಾತ್ರ ಟೀಕೆ ಮಾಡ್ತಾ ಇದ್ದೇವೆ. ನೋಡಿ, ಮುನೀರ್ ಕಾಟಿಬಲ ಅವರು ನಮ್ಮ ಭಾಷೆಯಲ್ಲಿ ಎಲ್ಲ ಕಡೆ ಸ್ಪೀಚ್ ಮಾಡ್ತಾ ಇದ್ದಾರೆ ಸಮುದಾಯದ ಬಗ್ಗೆ. ಸಮುದಾಯದಲ್ಲಿ ನಮಗೆ ಹೇಳಬೇಕಾದರೆ ಉಳುಮಾಗಲಿದ್ದಾರೆ, ಎಲ್ಲ ಮಸೀದಿಗಳಲ್ಲಿ ನಮಗೆ ದೀನಿಯಾಯ ಎಲ್ಲ ವ್ಯವಸ್ಥೆಯನ್ನು ಹೇಳಿಕೊಡ್ತಾರೆ. ಇವರು ರಾಜಕೀಯ ಲಾಭಕ್ಕಾಗಿ ಸಮುದಾಯದನ್ನು ಬಲಿ ಮಾಡ್ತಾ ಇದ್ದಾರೆ ಹೊರತು ಮತ್ತೆ ಅವರ ಬೇರೆ ಏನು ಉದ್ದೇಶ ಇಲ್ಲ. ಅದಕ್ಕಾಗಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೇನಾದರೂ ಅಪಪ್ರಚಾರಕ್ಕೆ ಏನು ಕಿವಿ ಕೊಡದೆ ಏನು ಬೇಕಾದರೂ ಎಲ್ಲಿ ಅಪಪ್ರಚಾರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಡ್ತಾರೆ ಹೊರತು ಮತ್ತೆ ಏನು ಮಾತಾಡುವುದಿಲ್ಲ. ಅವರು ಸಮುದಾಯದ ಹೆಸರಲ್ಲಿ ಹೇಳುವಾಗ ನೀವು ವಾಟ್ಸಪ್ಪಲ್ಲಿ ಏನು ಬೇಕಾದರೂ ಹೇಳಿ, ನೀವು ಅವ್ರ ಹತ್ರ ಕೇಳಿ, ನೀವು ವಿನ್ ಆಗ್ತೀರಾ? ಈ ದಕ್ಷಿಣ ಕನ್ನಡದಲ್ಲಿ ಇಷ್ಟು ವರ್ಷ BJP ಆಡಳಿತದಲ್ಲಿತ್ತು, 28 ವರ್ಷ MPಗಳಾಗಿದ್ದರು. ಕೇಂದ್ರದಲ್ಲಿ 5 ವರ್ಷ ನರೇಂದ್ರ ಮೋದಿ ಅವರಿದ್ದರು. ಅವರ ಬಗ್ಗೆ ಮಾತಾಡುವ ಬದಲಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಎಲ್ಲ ಬುದ್ಧಿ ಇದ್ರವರು. ನೀವು ಸರಿ ಯಾವುದು ತಪ್ಪದು ಯಾವುದು ಅಂತೇಳಿ ನಿಮಗೆ ಗೊತ್ತಿರುವಂಥ ನಾಯಕರಿದ್ದೀರಿ, ಗೊತ್ತಿರುವಂಥ ಎಲ್ಲ ನಮ್ಮ ದೀನ ಬಗ್ಗೆ ಮಾತಾಡುವವರು ಇದ್ದೀರಿ, ಇದರಲ್ಲಿ ಎಲ್ಲ ಸಮುದಾಯಕರು ಇದ್ದೀರಿ. ಅವರ ಹತ್ರ ಕೇಳಬೇಕು, ಇಷ್ಟು ವರ್ಷ MPಗಳು ಯಾರಿದ್ದದಿಲ್ಲಿ? ನರೇನ್ ಕುಮಾರ್ ಕಟೀಲ್ ಅವರು, ಅವರ ಬಗ್ಗೆ ಏನು ಒಂದು ಮಾತಾಡುವುದಿಲ್ಲ. ಕಾಂಗ್ರೆಸ್ ಬಗ್ಗೆ ಮಿಥುನ್ ರೈ ಬಗ್ಗೆ ಮಾತಾಡ್ತಾರೆ. ಯಾಕೆ? ಇವರ ಉದ್ದೇಶ ಇವರು ಮತ ಪಡಿಬೇಕು, BJPಯನ್ನು 28 ಎಲೆಕ್ಷನ್ನಲ್ಲಿ ಒಗ್ಗಟ್ಟಾಗಿ BJPಗೆ ಹಾಕಬೇಕು ಅಂತೇಳಿ ಅವರ ಉದ್ದೇಶ ಹೊರತು ಮತ್ತೆ ಇವರು ವಿನ್ ಆಗಬೇಕು ಅಂತ ಏನು ಅವರ ಉದ್ದೇಶ ಇಲ್ಲ. ಅವರು ನಮ್ಮ ಭಾಷೆಯಲ್ಲಿ ಎಲ್ಲ ಕಡೆ ಮಾತಾಡ್ತಾರೆ. ಸ್ವಲ್ಪ ನಾನು ನಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ, ಯಾಕೆಂದರೆ ನಮ್ಮವರು ತುಂಬ ಇದ್ದೀರಿ. ಅದಕ್ಕಾಗಿ ನೋಕರು ಚಂಗಾಯಿ ಮಾರ ಹಂಗ ನಂಗಲ್ಲ ದೀಂಡೆ ಬಿಸೆತ್ತಲು
அங்கே நாங்களே ஆளுமிங்க சொல்கிற போல இங்கே ஸ்டேஜில் இங்கே சொல்கிறோம் எங்களை உத்தேச தீனியாய விஷயம் எல்லாம் இங்கே நாங்களே பாவத்தை மக்களை பலியாக்கிற போலത്തെ எங்களை ಉದ್ದೇಶ ಐತಿಕ್ಕರು ನೀವು ನೋಡ್ಕೊಂಡು ನಾಗಲೇ ದೀಂಡಿ ಬಿಸಿ ಚೊಲೋಕೋ ನಾಗಲೇ ಆಲಿಮಾರುಳ್ಳರು ಮೌಲ್ಯಾಕಮಾರುಳ್ಳರು ಪಲ್ಲಿಲು ಆಲಿಮಾರು ನಂಗೆ ದೀನ್ ಚೊಂತೊಂಡರು ನಿಂಗೆ ರಾಜಕೀಯ ಪಕ್ಷಕ್ಕೆ ದೀಂಡೆಂದು ಟಚ್ ಹಾಕೋಪಂಡ ನಂಗೆ ಏದೋ ಒಟ್ಟು ರಾಜಕೀಯ ಫೀಲ್ಡ್ ಹಾಕು ಮತ್ತು ದೀಂಡೆ ಬಿಸಿ ನಂಗೆ ಪಲ್ಕ ಬರಿಲ್ಲ ನಂಗೆ ಅಭಿವೃದ್ಧಿ ಎಂದ್ರೆ ಹಾಕರ ಎಂದ್ರೆ ನಲ್ಲೆ ಹಾಕರ ಚೊಂತು ಚೊಲ್ರೆ ಹೊರತು நீங்களே எந்த ஒட்டு அபப்பிரச்சாரத்துக்கு நாங்களே மக்களே ஊர்த்து கல்லாப்புற குறை மக்கள் எல்லாம் தலை திண்டுள்ளறாங்க நீங்க எந்த ஒத்தோடு போண்டேக்கு ஒன்னா ஜெயிலுக்கு போகணும் ஒன்னா லாட்டிரி அடி தின்னணும் ಕಾಂಗ್ರೆಸ್ ಪಕ್ಷದಲ್ಲಿ ನಿಂಗೆ ಎಪ್ಪೋ ನಿಂಗಲ ಪ್ರತಿಭಟನತಕ ನಿಂಗಲ ವಿದ್ಯತ್ತಕ ನಂಗೆ ಬಿಲ್ಕಿರ ಅಡಿ ಇಲ್ಲ ನಂಗೆ ನಿಂಗಲ ಎಲೆಕ್ಷನ್ ಆಂಬ ಮಾತ್ರ ಬಿಲ್ಕಿರ 5 ವರ್ಷ ನಿಂಗಲ ಸೇವೆ ಹಾಕಿರ ನಂಗೆ ಇನ್ನೂ 5 ವರ್ಷ ಸೇವೆ ಹಾಕಿರ ಇನ್ಶಾಅಲ್ಲಾ ನಂಗಲೇ ಉಸ್ತುವಾರಿ ಸಚಿವರಾಯ ಇಟಿ ಖಾದರ್ ಈ ಜಿಲ್ಲೆ ಎಲ್ಲ ಧರ್ಮ ತಗಲೆ ಪಿರ್ಸಾಕರು ಅಯ್ಯಲು ಎಲ್ಲ ಜಾಗಕ್ಕೂ ಕಲ್ಲಾಪಕ್ಕೂ ಅಭಿವೃದ್ಧಿಗೆ ಇತ್ತು ಪಣಿಗೆ ಕಾಸು ಬೆಚ್ಚಿರು ಏಳೆಲ್ಲ ಐತಿಲ್ಲ ಮುಂದಿನ ದಿನದಲ್ಲಿ ಎಲ್ಲ ಜಾಗಲ್ಲೂ ಆವರು ಪಣಿ ಅದಕ್ಕೈತು ನಿಂಗೆ ಸಮುದಾಯತೆ ಪೇರ್ಲು ಆರಾ ಒಟ್ಟು ನಿಂಗಲುಟ್ಟ சமுதாயத்தை சொல்லும்போது சொல்லரு நங்கு சமுதாயத்தை சொல்லுக்கு ஒஸ்தாது மாறு வாழ் சொல்லுக்கு ஆலிமார் உள்ளரு நீங்க ಎಂದು ನಂಗೆ ದೀನು ಪಡಿಬಾಟಂಡ ನಿಂಗಲ ರಾಜಕೀಯ ನಿಂಗಲ ಸಂಘಟನೆ ಲಾಭಕೈತು ಮಾತ್ರ ನಿಂಗ ಸಮುದಾಯತೆ ಪೇರಿಟ್ಟು ಸಬಲು ಅಂಗಲೆ ರಾಜಕೀಯ ಲಾಭಕೈತು ಮಾತ್ರ ನಿಂಗೆಲ್ಲರೂ ಒಗ್ಗಟ್ಟೈತು நீங்கள் எந்த வாட்ஸ்அப்பில் ஃபேஸ்புக்கில் ಅಪಪ್ರಚಾರಕ್ಕೆ ಎಂದು ಬಲಿಯಾವಂಡ ನೀವೆಲ್ಲರೂ ಒಗ್ಗಟ್ಟೈತು ಕಾಂಗ್ರೆಸ್ ಪಕ್ಷತೆ ವಿನ್ನಾಕೋರು ಈ ಸರ್ತಿ ನಂಕೋರು ಅವಕಾಶ ಉಂಟು ನಂಗೆಲ್ಲೂ ಕಲಿರೆ ಬೇಡ ಬಿಜೆಪಿಗೆ ಸಹಾಯ ಹಾಕಿರೋ ಬೋಲ್ತೆ ಪಕ್ಷತೆ ನೀವು ನಮ್ಮಂಡ ಚೊಂತು ಪಲ್ಕಬರಿಯ ತಂದೆ ಅವಕಾಶ ತಂದೆ ಎಲ್ಲರಿಗೂ ಅಸ್ಲಾಂ ಅಲೈಕುಂ ನಮಸ್ತೆ. ಪೂರ್ಣ ಗಣ್ಯರೊಂದು ಕಾರ್ಯಕ್ರಮ ಸಭೆದು ಈ ಕಾರ್ಯಕ್ರಮದಲ್ಲಿ ನಮ್ಮದು ಏನೆಂದರೆ ನಾಳೆ ಬರುವ 18 ತಾರೀಕಿನ ಚುನಾವಣೆಯಲ್ಲಿ ನಮ್ಮ MP ಚುನಾವಣೆಗೆ ಈತನ ಅಧ್ಯಕ್ಷರಾದ ಮಿಥುನ್ ಅವರು ನಿಂತಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಉಳ್ಳಾಲದಲ್ಲಿ ನಮ್ಮ ಉಸ್ತುವಾರಿಯಾದ ಇಟಿ ಖಾದರ್ ಮತ್ತು ನಗರಾಭಿವೃದ್ಧಿ ಸಚಿವರಾದ ಇಟಿ ಖಾದರ್ ಬೇಕಾದಷ್ಟು ಕಾಮಗಾರಿಯನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಸರ್ಕಾರದಲ್ಲಿ ಬೇಕಾದಷ್ಟು ಜನರಿಗೆ ಹಕ್ಕುಪತ್ರವನ್ನು ಕೊಟ್ಟಿದೆ. ಅದು ಮಾತ್ರ ಅಲ್ಲ, ಈಗ ತಾನೇ ಉಳ್ಳಾಲದಲ್ಲಿ ಬೇಕಾದಷ್ಟು ಕಾರ್ಯಕ್ರಮ ಆಗಿದೆ. ಇಟಿ ಖಾದರ್ ಅವರು ಬೇಕಾದಷ್ಟು ರಸ್ತೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆ ಮಾತ್ರ ಅಲ್ಲ, ಅರೆಕಲ ಪವರ್ನಲ್ಲಿ 25 ಕೋಟಿಯ ಕುಡಿಯ ನೀರು ಡ್ಯಾಮ್ ಅನ್ನು ಈಗ ತಾನೇ ಟೆಂಡರ್ ಆಗಿ ನಿಂತಿದೆ. ಅದು ಉಳ್ಳಾಲದಲ್ಲಿ ಸಾಧಾರಣ ಒಂದು 3 ವರ್ಷದ ಮತ್ತೆ 3 ವರ್ಷ ಹೋದರೆ ಉಳ್ಳಾಲದಲ್ಲಿ ಕುಡಿಯ ನೀರು ಯಾವುದು ಪ್ರಾಬ್ಲಮ್ ಇಲ್ಲ. 24 ಗಂಟೆಯಲ್ಲಿ ಕುಡಿಯ ನೀರು ಆಗ್ತದೆ. ಅಂಡರ್ ಗ್ರೌಂಡ್ ಡ್ರೈನೇಜಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಸರ್ಕಾರ ಬೇಕಾದಷ್ಟು ಅನುದಾನ ಬಿಡುಗಡೆ ಆಗಿದೆ. ನಾಳೆ ಬರುವ ಚುನಾವಣೆಯಲ್ಲಿ ಮಿಥುನ್ ಅವರು ಎಲ್ಲ ಸಮುದಾಯದ ಒಂದು ಲೀಡರ್ ಆಗಿ ಎಲ್ಲ ಸಮುದಾಯಕ್ಕೆ ಅವರ ದಸರಾ ಬರಲಿ, ನಮ್ಮ ಕ್ರಿಶ್ಚಿಯನ್ ಅವರ ಹಬ್ಬ ಬರಲಿ, ನಮ್ಮ ಮುಸ್ಲಿಮರ ಹಬ್ಬ ಬರಲಿ, ಎಲ್ಲ ಸಮುದಾಯಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಎಲ್ಲ ಹಬ್ಬ ದಿವಸ ಅವರ ಕಾರ್ಯಕ್ರಮ ಹೋಗ್ತಾರೆ. ಅವರೊಂದು ಒಳ್ಳೆ MP ನಮಗೆ ಕೊಟ್ಟಿದ್ದಾರೆ. ಈ MPಗೆ ನೀವು ಎಲ್ಲರೂ ಓಟ್ ಹಾಕಿ ನಮ್ಮ ಮಿಥುನ್ ಅವರು ಓಟ್ ಗೆಲ್ಲಿಸಿ ಅವರು ಪಾರ್ಲಿಮೆಂಟ್ಗೆ ಕಳಿಸಬೇಕು. ನಮ್ಮ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು. ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಈ ದೇಶ ಒಳ್ಳೆ ಆಡಳಿತ ಮಾಡ್ತದೆ ಅಂತ ನೆನೆಸ್ಕೊಂಡು ನನ್ನನ್ನು ಕರೆಯೋದಕ್ಕೆ ನಾವು ನಿಮಗೆ ಶುಭಾಶಯ ಹೇಳ್ತೇವೆ. ನನ್ನ 2 ಮಾತು ಕೊನೆಗೊಳಿಸ್ತೇನೆ. ಹೇಗೆ ಕೇಳಿ ಪಡ್ಕೊಳ್ಳಬೇಕಂತ ನಿಮಗೆ ಗೊತ್ತುಂಟು. ಸಹೋದರರೇ, ಒಂದು ಮಾತನ್ನು ಹೇಳ್ತೇನೆ. 4 ವಾರ್ಡ್ನವರು ನಾವೀಗ ಫೀಲ್ಡ್ ಮಾಡಲಿಕ್ಕೆ ಉಂಟು. ಇದನ್ನು ಹೇಗೆ ಮಾಡುವುದು? ಬೆಳಿಗ್ಗೆ ಎಲ್ಲರ ಕೆಲಸ ಮಂಗಳೂರಿನಲ್ಲಿ ಹೋಗು, ನನಗೆ ಸಹ ಗೊತ್ತು. ಈ ಊರಲ್ಲಿ ನಾನು ಸಹ ಈ ಊರಿನವನೇ ಮೊದಲು ಗೊತ್ತುಂಟು ನನಗೆ. ನಾವು ಸಂಜೆ ಒಂದು 5 ಗಂಟೆಯಿಂದ 8 ಗಂಟೆ ತನಕ ನಾವು ಫೀಲ್ಡ್ ಮಾಡಿ ಮನೆಗೆ ಹೋಗಿ ಎಲ್ಲ ಸಿಗುವಾಗ ಅವರ ಮನವೊಲಿಸಿ ಹೀಗೆ ನಡೆದೆ ಅಂತ ನಮ್ಮ ಕೆಲವು ಸೂಚನೆಗಳ ಪೇಪರ್, ಬ್ಯಾಲೆಟ್ ಪೇಪರ್ ಬರ್ತದೆ. ಅದರ ಲಿಖಿತವಾಗಿ ಏನುಂಟು ಅದನ್ನು ನಾವು ಅವರಿಗೆ ತಿಳಿಸಿ ಈ ಸಾರಿ ಒಂದು ನಾವು ಮಿಥುನ್ ರೈಯನ್ನು ನಮ್ಮ ಗೆಲ್ಲಿಸಬೇಕಾಗಿ ನಿಮ್ಮ ಹತ್ರ ನಾನು ಕಳಕಳಿತ ಕೇಳಿಕೊಳ್ಳುತ್ತೇನೆ. ಏಕೆಂದರೆ ನೋಡಿ, ಈಗೆಲ್ಲ ಭಾಷೆಯನ್ನು ಅವರು ಹೇಳಿದವರು. ನಳಿನ್ ಕುಮಾರ್ ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ಅವನು ಮಾಡ್ಲಿಕ್ಕೆ ತಾಕತ್ತಿದ್ದಾರಲ್ಲ ಮಾಡುದು. ಮನುಷ್ಯನು ಬಲ ಬೇಕಲ್ಲ, ಬಲ ಇದ್ದಾರಲ್ಲ ಕೆಲಸ. ನಾನು ಸಹ ಜೀವದಲ್ಲಿ ಗಟ್ಟಿಯನ್ನು ತಲೆ ಖರ್ಚಿದ್ದರೆ ಕೆಲಸ ಅವನು ಯಾವುದು ಗೊತ್ತು. ಕಾರ್ನಲ್ಲಿ ಹೋಗೋದು, ಕಾರ್ನಲ್ಲಿ ಬರೋದು ಅಷ್ಟೇ. ಅವನು ಅಷ್ಟಕ್ಕೆ MP ಆದ, ಬೇರೆ ಯಾವ ಕೂಡ MP ಆಗಲಿಲ್ಲ. ನೋಡಿ, ನಮಗೆ 2008ರಲ್ಲಿ ನೀವು ಎಲ್ಲರೂ ಗೊತ್ತುಂಟು, ಇಲ್ಲಿ ಅವರೆಲ್ಲ ಎಂಥದ್ದು ಬಿಸ್ನೆಸ್ ನನಗೆ ಸರ ಗೊತ್ತುಂಟು. ನೋಟು ಬ್ಯಾನ್ ಆದ ಮೇಲೆ ನೀವು ನಿಮ್ಮ ವ್ಯಾಪಾರದಲ್ಲಿ ಏನಾರ ದುಡಿಮೆಯಲ್ಲಿ ಒಂದು 5,000 ರೂಪಾಯಿ ಇಷ್ಟವರೆಗೆ ಸ್ಟಾಕ್ ಮಾಡಿದ ಉಂಟು ನನಗೆ ಹೇಳಿ.
ಇದ್ದದನ್ನೇ ನೀವು ಕಳೆದುಕೊಂಡಿದ್ದೀರಿ. ಚಿನ್ನಾಭರಣಗಳು ಇಟ್ಟು ವೈಗಿ ವ್ಯಾಪಾರ ಗತಿ ನೋಡಿ ನಮ್ಗೆ ಗೊತ್ತುಂಟಲ್ಲ. ಅವರಿಗೆ ಒಂದು ಶಾಶ್ವತವಾಗಿ ಒಂದು 4 ಜನ ಇಟ್ಕೊಂಡು ಒಂದು ಊಟ ಮಾಡುವ ಈಗ ಪರಿಸ್ಥಿತಿ ಇಲ್ಲ. ನಾವು ಇಂಥ ಪಕ್ಷದಾರ ನಾವು ಗೆಲ್ಲಿಸಬೇಕಾ? ಇದು ದೇವರು ಕೊಟ್ಟ ವರ ಅಂತ ಹೇಳ್ತೇನೆ ನಾನು. ಮಿಥುನ್ ರಾಯ್ಗೆ ಇಂಥ ಕ್ಯಾಂಡಿಡೇಟ್ ಕೊಟ್ಟು ಅವನಿಗೆ ಕೂತ್ಕೊಳ್ಳಿಸಿಗೆ ಮಾತ್ರ. BJP ಅವರು ಸಹ ಹೇಳ್ತಾರೆ, ಅವರು BJP ಅವರಿಗೆ ಉಂಟಲ್ಲ ಇವರ ವಿಷಯ ಎಲ್ಲ ನಮ್ಮ ಎದುರು ಮಾತ್ರ ಏನು ಗೊತ್ತುಂಟು. ಅವರು BJP ಎಂದು ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಕಲಿಸೋದು ಯಾವ ಗೊತ್ತುಂಟು, ನಾಡೋದು 18 ತಾರೀಖನೇ ಅವರಿಗೆ ಕಲಿಸ್ತಾರೆ. ಹಾಗೆ ನಮಗೆ ಗೊತ್ತಾಗ್ತದೆ ಎಚ್ಚರಿಕೆ, ಓ ಇವನಿಗೆ ಅವರೇ ಮಾಡಿದಂತ. ನಾವು ಖಂಡಿತವಾಗಿ ಮತ್ತೊಂದು ವಿಷಯ ಏನೆಂದರೆ, ಕ್ರಿಶ್ಚಿಯನ್ ಕಮಿಟಿ ಅವರು ಇದ್ದಾರೆ. ಒಂದು ಮಾತು 19 ಗುಡ್ ಫ್ರೈಡೆ ನಮಗೆ ಪಾಸ್ ಉಂಟು. 18 ತಾರೀಕು ನಮಗೆ 3 ಗಂಟೆಯಿಂದ ಚರ್ಚೆ ಹೋಗ್ಲಿಕ್ಕೆ ಉಂಟು. ನಮ್ಮ ಕ್ರಿಸ್ತನ್ ಕಮಿಟಿಯವರು ಮಧ್ಯಾಹ್ನ ತನಕ 18ರ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಓಟ್ ಹಾಕಿ ಎಲ್ಲರ ಮನೆಗೆ ಹೋಗಿ ಎಷ್ಟು ಓಟು ಬಾಕಿ ಉಂಟು ನಾವು ನಮಗೆ ಗೊತ್ತು. ನಮ್ಮ ವಾರ್ಡ್ನಲ್ಲಿ ನಾವು ಮೊನ್ನೆ ಒಂದು ಪಂಚಾಯತಿ ಮಿಷನ್ ಆಶೀಮ್ನವರು ಮಾಡಿದ್ದೇವೆ. ಎಲ್ಲೆಲ್ಲಿ ಹುಡುಕೊಂಡು ತಂದು ತರ್ತೇವೆ. ಈ ಟೈಮನ್ನು ನಾವು ಮೊದಲು ಫಾಲೋ ಮಾಡಿ. ಕೆಲವರು ಹೇಳ್ತಾರೆ, ಮೊನ್ನೆ ದಿನೇಶನ ಏರಿಯಾದಲ್ಲಿ ಸಹ ಆಗಿದೆ. ಏನು ಅಂತ, 2 ಗಂಡು 2 3 ಮತ್ತೆ ಓಟು ಹಾಕುವಾಗ ಅಂತ ಹೋಗಿ ಮಂಗಳೂರಿಗೆ ಹೋದವರು ಹಿಂದೆ ಬರುವಾಗ ಇಲ್ಲಿ 6 ಗೇಟ್ ಆಗಿದೆ. 3 ಜನ ಒಬ್ಬದ ಅದೇ 3 ಓಟು ದಿನೇಶನಿಗೆ ಆ ವಾರ್ಡ್ನಲ್ಲಿ ಬಿದ್ದಾರೆ. ದಿನೇಶ್ ರೈಟ್ ಅದು ಟೈ ಆಗ್ತದೆ. ನಿಮಗೆಲ್ಲ ಗೊತ್ತುಂಟು ನಾವು ಹೇಳ್ಬೇಕಂತ. ಇದು ಯಾರು ಓಟು ಬಂದದ್ದು ಮಂಗಳೂರಿಗೆ ಹೋಗಿ ಬಂದು ಲೇಟ್ ಬಂದು ನಮಗೆಲ್ಲ ಜನ ಯಾರು ಗೊತ್ತು. ನಾವು ಯಾರನ್ನು ದೂರದು ಬೇಡ, ಅದು ಬೇಕಂತ ಆದುದಲ್ಲ. ಅದು ದೇವರ ಏನು ಅನುಗ್ರಹ ಏನು ಅವ್ರು ಬರುವ ಇವನಿಗೆ ಸೋಲಿಗೇನು ಅದು ಇತ್ತ ಏನು ಇಲ್ಲದ್ರೆ ಅದು ಹಾಗೆ ಆಗುದಿಲ್ಲ. ದಯವಿಟ್ಟು ನನ್ನ ಪ್ರೀತಿಯ ತಮ್ಮಂದಿರೆ ಅಣ್ಣಂದಿರೆ ನೀವು ಒಂದೇ ವಿಷಯ ಮಾಡಿ ಕೇಳಿ. ಈ ಸರಿ ನಾವು ಎಷ್ಟು ದುಡಿದಾರೆ ಸಹ ಇನ್ನು ಇವತ್ತು ತಾರೀಕು 29 ನಮಗೆ 20 ದಿವಸ ಉಂಟು ಅಷ್ಟೇ. ನಮಗೆ 20 ಇಲ್ಲ, 18 17 ಉಂಟು. ನಾವು ರಾತ್ರಿ ಹೋಗಿ ಮನೆಗೆ ಹೋಗಿ ಎಲ್ಲರೂ ಇಲ್ಲಿ ನಿಮಗೆ ಹೋಗಿ ಯಾರಿಗೆ ಹೆದರಿಕಿಲ್ಲ. ನಮಗೆ ಯಾರ ಮನೆಗೆ ಸಹ ಹೋಗಬಹುದು. ಹೇಗೂ ನಾವು ಕಾಂಗ್ರೆಸ್ನವರು ಹೆಡೆತಟ್ಟಿ ಹೇಳ್ಬೇಕು, ನಾವು ಕಾಂಗ್ರೆಸ್ನವರು. ನಮಗೆ ಯಾರು ಹೊರಗೆ ನಿಲ್ಲುವುದಿಲ್ಲ. ಇದನ್ನೇ ನೀವು ಯಾರು ಎದುರಬೇಡಿ. ಅವರಿಗೆ ಯಾರು ನಿಂತ ನೀವು ಹೇಳಿ. ನಮ್ಮ ಪಾರ್ಟಿಯವರು ನಮಗೆ ಇಂಥ ಮಾಡಿಕೊಟ್ಟಿದ್ದಾರೆ. ನಮಗೆ ಒಂದು ಬಲ ಇಲ್ಲ ನೋಡಿ. ನಮ್ಮ ಉಸ್ತುವಾರಿ ಸಚಿವ ಈಗ ಮಿನಿಸ್ಟರ್ ಇದ್ದಾರೆ. ಮಿನಿಸ್ಟರ್ಗೆ ಕೂಡ ಒಂದು MP ಸಿಗಿದ್ದಾರೆ. ಒಂದು ಆನೆ ಬಲೆ ಬಂದಾಗ ನಮಗೆ ಇದು ಉಲ್ಲಾಲನ ಒಂದು ಎಂಥ ರೀತಿಯಲ್ಲಿ ಮಾಡ್ತಾರೆ ನಮಗೆ ಗೊತ್ತಾಗುದಿಲ್ಲ. ಇದೊಂದು ವಿಷಯವಾಗಿ ಈ ಸರ್ತಿ ನಾವು ನಾನು ಸಹ ಬರ್ತೇನೆ ನಿಮ್ಮ ಒಟ್ಟಿಗೆ. ನನಗೇನು ಎದುರಿಗಾಗುದಿಲ್ಲ. ನೀವು ಎಲ್ಲೇ ಕರೆಯಿರಿ ನಾನು ಬರ್ತೇನೆ. ಎಷ್ಟು ರಾತ್ರಿ ಆಗಲಿ ನಮಗೇನು ಓಟ್ ಗೆಲ್ಲಿಗೆ ಬರೋದು. ಯಾರು ಅಣ್ಣನೊಟ್ಟಿಗೆ ನಾವು ಬರೋದಿಲ್ಲ. ಅನ್ನಕೊಂಡು ಅದು ಕೂಡ ನಾವು ಓಟು ಮಾತ್ರ ಕೇಳು. ಅವರಿಗೆ ಮನವರಿಕೆ ಮಾಡಿ. ಏನು ಸಣ್ಣ ಪುಟ್ಟ ಬೇಸರ ಇರಬಹುದು, ಇಲ್ಲ ಅಂತ ಹೇಳ್ತೀವಿ. ನಂಗೆ ಗೊತ್ತುಂಟು ಸಣ್ಣ ಬೇಸರ ಇರ್ತದೆ. ಅದನ್ನು ಏನು ಮಾಡಿ ಗೊತ್ತುಂಟಾ, ಈ MP ಎಲೆಕ್ಷನ್ ಆಗಲಿ ಆದ ಮೇಲೆ ನಮ್ಮ ಮಿನಿಸ್ಟರ್ MLA ಸಹ ಹೋಗಿ ಕೇಳುವ. ಸರಿ, ಎಲ್ಲ ಕಡೆ ನೀವು ಭಾಷಣ ಮಾಡ್ಲಿಕ್ಕೆ ಹೇಳ್ತಾರೆ, ಓಟ್ ಹಾಕ್ಲಿಕ್ಕೆ ಹೇಳ್ತಾರೆ. ನಾವೆಲ್ಲ ಸರಿ ಮಾಡಿ ಕೊಟ್ಟಿದ್ದೇವೆ. ಇಂಥೊಂದು ಪ್ರಾಬ್ಲಮ್ ಇದನ್ನು ಈಗ ನೀವು ಸರಿ ಮಾಡುವ ಅವರಿಗೆ ದೂರ. ಆಗ ನಾವು ಸಹ ನಿಮ್ಮ ಒಟ್ಟಿಗೆ ಬೇಕಾದ್ರೆ ಬರ್ತೇನೆ. ಇಷ್ಟನೇ ಹೇಳಿ ಅವಕಾಶ ಕೊಟ್ಟರೆ ನಿಮ್ಗೆ ಎಲ್ಲರಿಗೂ ಚುನಾವಣೆ ಬಂದಿದೆ. ಚುನಾವಣೆ 5 ವರ್ಷಕ್ಕೊಂದ್ಸಲ ಬರುವಂಥದ್ದು ಈ ದೇಶದ ಪ್ರಜಾಪ್ರಭುತ್ವ ಸಂವಿಧಾನದ ಒಂದು ಅಂಗ. ಪ್ರತಿಯೊಬ್ಬ ಶ್ರೀಮಂತ, ಬಡವ, ರಾಜ, ಮಂತ್ರಿ, ಪ್ರಧಾನಮಂತ್ರಿ ಎಲ್ಲರಿಗೂ ಒಂದೇ ಒಂದು ಅಸ್ತ್ರ, ಒಂದು ಓಟು. ರಾಷ್ಟ್ರಪತಿಗೂ ಕೂಡ ಒಂದೇ ಓಟು. ಈ ಓಟಿನ ಮುಖಾಂತರ ಎಂಥ ದೊಡ್ಡ ಬಲಿಷ್ಠವಾದ ಈ ದೇಶದ ರಾಷ್ಟ್ರಪತಿಗಳನ್ನು ಕೆಳಗಿಳಿಸ್ಬೋದು, ಪ್ರಧಾನಮಂತ್ರಿಯನ್ನು ಕೆಳಗಿಳಿಸ್ಬೋದು. ಈ ಥರದ ಒಂದೇ ಒಂದು ಆಯುಧ ನಿಮ್ಮ ಕೈಯಲ್ಲಿ ಇರುವಂಥದ್ದು. ಈಗ ಇವರೆಲ್ಲ ಈಗ ನಮ್ಮ ಯುವಕರು, ನಮ್ಮ ಹಿರಿಯರು ಎಲ್ಲರೂ ಹೇಳಿದರು. ನಾವೀಗ ಆಲೋಚನೆ ಮಾಡಬೇಕಾಗಿದ್ದು, ಪ್ರಪಂಚದಲ್ಲಿ ಕಳೆದ 5 ವರ್ಷದಲ್ಲಿ ಭಾರತ ದೇಶ 25 ವರ್ಷಕ್ಕೆ ಹಿಂದಕ್ಕೆ ಹೋಗಿದೆ. 48 ರೂಪಾಯಿ ಇದ್ದಂಥ US ಡಾಲರೇ ಇವತ್ತು 70 ರೂಪಾಯಿ ಆಗಿದೆ. ನಾವು ಈ ದೇಶ, ನಿಮಗೆ ಯಾರಾದರೂ ದುಬೈಗೆ ಹೋಗೋರು ಹಾಗೆ ಗೊತ್ತಿರ್ಬೋದು, ಬೇರೆ ದೇಶಕ್ಕೆ ನೀವು ಹೋಗದೇ ಇದ್ದರು. ನಮ್ಮ ದುಡ್ಡು ಅಲ್ಲಿ ತಗೊಂಡು ಹೋದರೆ ಎಷ್ಟು ಸಿಗ್ತದೆ ಅಂತ ಹೇಳುವುದನ್ನು ನಿಮಗೆ ಗೊತ್ತಾಗ್ತದೆ. ಇದಕ್ಕೆ ಕಾರಣ ಈ ಆಡಳಿತ ವ್ಯವಸ್ಥೆ. 4 ಲಕ್ಷ ಕೋಟಿಗಿಂತಲೂ ಹೆಚ್ಚಿಗೆ 5 ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸ್ವಂತ ಟೂರ್ ಮಾಡಲಿಕ್ಕೆ ಖರ್ಚು ಮಾಡಿದ್ದಾರೆ.
ಈ ದೇಶದಲ್ಲಿ 3 ತಿಂಗಳು 3 ವರ್ಷ ಖರ್ಚು ಮಾಡ್ಬೋದು. ಇದೂ ಅಲ್ಲ, ಈ ದೇಶದಲ್ಲಿ ನಮ್ಮ ಸಂವಿಧಾನ ನಮ್ಮ ದೇಶದ ರಕ್ಷಣೆಗೆ ಇದ್ದಂಥ ಯೋಧರನ್ನು ಬಳಸ್ಕೊಂಡ್ರಿ. ಇವತ್ತಿನವರೆಗೆ ಯಾರೂ ಬಳಸಲಿಲ್ಲ. ಯಾವ ಪ್ರಧಾನಮಂತ್ರಿಯೂ ಜವಾಹರ್ಲಾಲ್ ನೆಹರೂನಿಂದ ಹಿಡಿದು ಇವತ್ತಿನವರೆಗಿನ ಪ್ರಧಾನಮಂತ್ರಿಗಳು ಬಳಸಲಿಲ್ಲ. ಅದು ಬಿಟ್ಟು ನಮ್ಮ ದೇಶಕ್ಕೆ ಅಟಮಮ್ಮನ ತಯಾರು ಮಾಡಿದ್ದಾರೆ ಅಬ್ದುಲ್ ಕಲಾಂರವರು. ಅದರ ಭಾಗವಾಗಿ ಒಂದು ಬಾಹ್ಯಾಕಾಶ ನೌಕೆ, ಅದು ಅನೇಕ ನೌಕೆಗಳನ್ನು ನಮ್ಮ ವಿಜ್ಞಾನಿಗಳು ಇಸ್ರೋ ಮುಖಾಂತರ ಎಲ್ಲ ತಯಾರು ಮಾಡಿ ಅವರದ್ದು ಕೆಲಸವೇ ಅದೇ. ಈಗ ನಮ್ಮ ಕೆಲಸ ಏನು? ಆಸ್ಪತ್ರೆ ಕೆಲಸ ನೋಡುವುದು, ಅಥವಾ ಬೇರೆಯವರಾದ ನೀವು ಮೀನು ಹಿಡಿಯೋದು, ಮತ್ತೊಂದು ಕೆಲಸ ಇದು. ಅದೇ ಥರ ನಮ್ಮ ದೇಶದ ಬಲಿಷ್ಠವಾದ ಒಂದು ಸಂಸ್ಥೆ ಇದೆ ಇಸ್ರೋ. ಅದರಲ್ಲಿ ಅವರ ಕೆಲಸ ಅವರು ಆಗಾಗ ಅದನ್ನು ಮಾಡ್ತಾ ಇರ್ತಾರೆ, ಆಗಾಗ ನೋಡ್ತಾ ಇದ್ದಾರೆ. ಮೊನ್ನೆ ಮಾಡಿದ್ದೇನು ಅಂತ ನಿಮಗೊಂದು ಗಮನಕ್ಕೆ ಹೇಳುವುದು, ನೀವೆಲ್ಲರೂ ಈಗ ಟಿ ವಿ ಅದು ಇದು ನೋಡುವವರು, ನಿಷ್ಕ್ರಿಯವಾದಂಥ ಒಂದು ನೌಕೆ ಇವರು ಮುಂಚೆ ಬಿಟ್ಟಿದ್ದು ಭಾರತದ ವಿಜ್ಞಾನಿಗಳು. ನಿಷ್ಕ್ರಿಯವಾಗಿತ್ತು ಬಾಹ್ಯಾಕಾಶದಲ್ಲಿ. ಅದನ್ನು ಏನು ಮಾಡಬೇಕು ಅಂತ ತಿಳ್ಕೊಂಡ್ರು. ಈ ಒಂದು ಸುಯ್ಯ ಅಂತ ಬಿಟ್ಟು ಅದನ್ನು ಒಡೆದಾಕಿದ್ರು. ಇದು ಬೇರೆಯವರದನ್ನು ಒಡೆದಾಕಿಲ್ಲ, ಇವರೇ ಮಾಡಿ ಅಲ್ಲಿ ಇದ್ದದನ್ನು ಇವರೇ ಒಡೆದಾಕಿದ್ದು. ಮೈ ಕರ್ ದಿಯಾ, विश्व में चारों देश का साथ साथ हम हो गया. 4 ದೇಶದ ಒಟ್ಟಿಗೆ ಅಂದರೆ ಅಮೇರಿಕಾ, ರಷ್ಯಾ, ಚೈನಾ, ಈ ಥರ. ಇದು ನಾವು ಹೆಮ್ಮೆ ಪಡುವಂಥ ವಿಷಯ ಏನಲ್ಲ, ಎಲ್ಲವೂ ಸುಳ್ಳು ಹೇಳುವುದು. ಕಳೆದ ವರ್ಷ ಬರುವಾಗ ಏನೆಲ್ಲ ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ನನ್ನ ಒಂದು ಮನವಿ, ನೀವೆಲ್ಲ ಹೇಳಿದ್ದನ್ನು ಮಾಡಬೇಡ ಅಂತ ನಾನು ಹೇಳುವುದಿಲ್ಲ. ನೀವು ಯಾವುದನ್ನು ಇದುವರೆಗೆ ನೀವು ಮಾಡಿದ್ದನ್ನು ಹೇಳುವುದು ಬೇಡ. ಖಾದರ್ ಮಾಡಿದ್ದು ಹೇಳುವುದು ಬೇಡ, ಸಿದ್ದರಾಮಯ್ಯ ಮಾಡಿದ್ದು ಹೇಳುವುದು ಬೇಡ, ಈಗ ಇವರು ಮಾಡಿದ್ದನ್ನು ಹೇಳುವುದು ಬೇಡ. ನೀವು ಈಗ ಹೇಳಬೇಕು, ಮಿಥುನ್ ರೈ ಒಳ್ಳೆ ವ್ಯಕ್ತಿ, ಶಕ್ತಿಶಾಲಿ ಹುಡುಗ, ಮುಂದಕ್ಕೆ ಭವಿಷ್ಯ ಇದೆ ಅವನಿಗೆ. ಅವನನ್ನು ಗೆಲ್ಲಿಸಿಕೊಟ್ರೆ ನಿಮ್ಮ ಬಿಡಿ ಕೆಲಸವನ್ನು ನಾವು ಸುಸೂಕ್ತವಾಗಿ ಜಿಲ್ಲೆಯಲ್ಲಿ ಸಿಕ್ಕುವ ಹಾಗೆ ಕೆಲಸಗಾರರಿಗೆ ಮಾಡ್ತೇವೆ. ಕೃಷಿ ವಿಶ್ವವಿದ್ಯಾಲಯ ಈ ಜಿಲ್ಲೆಗೆ ತರ್ತೇವೆ. ಆ ಮುಖಾಂತರ ನಿಮಗೆ ಕೆಲಸ ಕೊಡ್ತೇವೆ. ಈ ನರ್ಸ್ಗಳಿದಾರಲ್ಲ, ನರ್ಸಿಂಗ್ ಆ ಕೆಲಸ ಮಾಡುವವರಿಗೆ ಅವರನ್ನ ಇದರಲ್ಲಿ ಸ್ಟೈಪಂಡ್ರಿಯಲ್ಲಿ ಎಲ್ಲ ತಗೊಳ್ತಾ ಇದ್ದಾರೆ ವೆನ್ಲಾಕ್ನಲ್ಲಿ. ಆ ಥರ ಅಲ್ಲ, ಅವ್ರನ್ನ ಪರ್ಮನೆಂಟಾಗಿ ಕೆಲಸ ಕೊಡುವ ಹಾಗೆ ಮಾಡ್ತೇವೆ. ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳಿರ್ತಾರೆ, ಇಂಜೆಕ್ಷನ್ ಕೊಡುವವರು, ಮತ್ತು ಇದೆಲ್ಲ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನೇಮಕ ಮಾಡುವ ಹಾಗೆ ನಮ್ಮ ಮಿಥುನ್ ರೈ ನೋಡ್ತಾನೆ. ಈ ಜಿಲ್ಲೆಯ ವಿಜಯ ಬ್ಯಾಂಕನ್ನು ಬೇರೆ ಬ್ಯಾಂಕ್ನೊಂದಿಗೆ ವಿಲೀನ ಮಾಡುವುದನ್ನು ಖಂಡಿತವಾಗಿಯೂ ನಮ್ಮ ಮಿಥುನ್ ರೈ ಪಾರ್ಲಿಮೆಂಟಿಗೆ ಹೋದರೆ ಅದನ್ನು ನಿಲ್ಲಿಸ್ತಾನೆ, ವಿಜಯ ಬ್ಯಾಂಕನ್ನು ಉಳಿಸ್ತಾನೆ. ಈ ಥರ ಅನೇಕ ಏರ್ಪೋರ್ಟು, ಮತ್ತೊಂದು ಬಂದರು ಎಲ್ಲ ಬಂದರು ನಿಮಗೇನು ಗೊತ್ತಿದೆಯಾ ಏನೋ, ಬಂದರಲ್ಲಿ ಧಕ್ಕೆಯಲ್ಲಿ ಕೆಲಸ ಮಾಡುವವರಿಗೆ ಗೊತ್ತಿರ್ಬೋದು. ಇವತ್ತು ಮಂಗಳೂರು ಪಣಂಬೂರು ಬಂದರು, ನಾನು ಕೂಡ ಅಲ್ಲಿ ಕೆಲಸ ಮಾಡುವವನು, ನನ್ನ ಆಫೀಸು ಕೂಡ ಇದೆ. ಎಲ್ಲದಕ್ಕೊಂದು ಕೋಟೆ ಹಾಕಿದ್ದು ನಿಮಗೆ ಏನಾದ್ರು ಗೊತ್ತಿರ್ಬೋದು. ಕೇಳಿದರೆ ಏನು ಹೇಳ್ತಾರೆ, ಅದು ಸಮುದ್ರದಲ್ಲಿ ಭಯೋತ್ಪಾದಕರು ಬರ್ತಾರೆ ಅದಕ್ಕೆ ಅಂತೇಳಿ. ಇದು ಹಾಕಿರೋದು ಯಾರು ಗೊತ್ತುಂಟಾ? ಅದಾನಿ ಕಂಪನಿ. ಗೌತಮ್ ಭಾಯ್ ಅದಾನಿಗೆ ಇಡೀ ದೇಶದ ಪೋರ್ಟ್ ಅಂದರೆ ಪೋರ್ಟ್ನಲ್ಲಿ ಎಕ್ಸ್ಟ್ರಾ ಜಾಗ ಇರುವುದನ್ನು ಪೋರ್ಟ್ನ ಒಳಗೆ ಕೊಡಲಿಲ್ಲ. ಅದು ಸುಳ್ಳು ಹೇಳಬಾರ್ದಲ್ಲ, ನಾವು ಅವರಾಗೆ ನಾವು ಯಾಕೆ ಸುಳ್ಳು ಹೇಳೋದು? ಹೊರಗೆ ಖಾಲಿ ಜಾಗ ಪೋರ್ಟಿಗೆ ಸಂಬಂಧಪಟ್ಟಿದ್ದನ್ನು ಎಲ್ಲವನ್ನೂ ಅವ್ರಿಗೆ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಈಗ ನಾವು ನಮ್ಮ ಆಫೀಸಿಗೆ ಅವನಿಗೆ ಬಾಡಿಗೆ ಕೊಡಬೇಕು, ಅವರ ಕಂಪನಿ. ಈಗ ನನ್ನ ಆಫೀಸ್ ಮಣಂಬೂರಲ್ಲಿದೆ, ಅದಕ್ಕೆ ಅವರಿಗೆ ಬಾಡಿಗೆ ಕೊಡಬೇಕು. ಇದು ಇಡೀ ದೇಶದಲ್ಲಿ ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ. ಅದರಿಂದ ಮಿಥುನ್ ರೈಗೆ ನೀವು ಈ ಸಲ ಗೆಲ್ಲಿಸಿದರೆ ಇಡೀ ಒಬ್ಬ ಯುವಕ ಈ ಜಿಲ್ಲೆಯ ನೇತಾರರಾಗುವುದರಲ್ಲಿ 2 ಮಾತಿಲ್ಲ. ಎಲ್ಲ ಗುಣಗಳು ಅವನಲ್ಲಿದೆ. ಅದರಿಂದ ನೀವು ಅವ್ರಿಗೆ ಕೊಡಿ. ಮತ್ತು ನೀವು ಹೇಳುವವರಿಗೆ ಹೇಳಬೇಡ ಅಂತ ನಾನು ಹೇಳಲಿಲ್ಲ. ಹೇಳುವುದಕ್ಕಿಂತ ಇನ್ನು ಇದುವರೆಗೆ ಮಾಡಿದ್ದನ್ನು ನೀವು ಹೇಳಬೇಡ ಅಂತ ನಾನು ಹೇಳುವುದಿಲ್ಲ.
ಹೇಳಿದ್ರೆ ಆದರೆ ಇನ್ನು ಮುಂದೆ ಏನು ಹೇಳ್ತೇವೆ, ಏನು ಮಾಡ್ತೇವೆ ನಾವು, ನಮ್ಮ ಮಿನಿಸ್ಟ್ರಿ ಏನು ಮಾಡ್ತಾರೆ ಅದನ್ನು ಹೇಳಿ. ಮಿನಿಸ್ಟ್ರದ್ದು ಸುಮಾರು ಇದುಂಟು, ನಾನು ಮೊನ್ನೆ ಡಿಸ್ಕಸ್ ಮಾಡಿದೆ. ಅಭಿವೃದ್ಧಿ ಕೆಲಸ ಅಲ್ಲ, ಈ ತಾಲೂಕಲ್ಲಿ ಇಲ್ಲಿ ಅತ್ಯಂತ ಇಡೀ ನಮ್ಮ ಕರಾವಳಿಯಲ್ಲಿ ಒಂದು ಟೂರಿಸಂ ಆಗಿ ಇದನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳುವ ಒಂದು ಹಂತದ ಮಾತುಕತೆ ನಾನು ಅವರೆಲ್ಲ ಮಾಡಿದೆ. ಅದು ಈ ಉಳ್ಳಾಳದಲ್ಲಿ ಅಥವಾ ನಿಮ್ಮ ಈ ಸೇತುವೆ ಅಡ್ಡ ಬರ್ತದೆ, ರೈಲ್ವೆ ಬ್ರಿಡ್ಜ್ಗಳು ಅಡ್ಡ ಬರ್ತದೆ, ಅದರಿಂದ ಹತ್ತಲಾಗಿ ಸಾಧಾರಣ ಉಚ್ಚಿಲವರೆಗೆ ಇನ್ಶಾಲ್ಲ. ಅದರ ಬಗ್ಗೆ ನಾನು ಈಗ ನನ್ನ ಬಾಯಲ್ಲಿ ಹೇಳುವುದಕ್ಕಿಂತ ಅವರು ಹೇಳುವುದು ಒಳ್ಳೆಯದು, ಅವರೇ ಹೇಳ್ತಾರೆ ಒಂದು ದಿನ. ಈ ಒಂದು ಏರಿಯಾದಲ್ಲಿ ಅತ್ಯಂತ ಡೆವಲಪ್ಮೆಂಟ್ ಮಾಡಿ, ಟೂರಿಸಂ ಪ್ಲೇಸ್ ಮಾಡಿ, ಆಕಾಶದಲ್ಲಿ ಕೇಬಲ್ ಕಾರ್ ಮಾಡಿ, ಇಂಥದ್ದೆಲ್ಲ ಮಾಡಬೇಕು ಅಂತ ಅವರ ಯೋಚನೆ ಇದೆ. ನನ್ನ ಯೋಚನೆ ಅಲ್ಲ, ಅವರ ಯೋಚನೆ ಇದೆ. ಗುರುಗಳನ್ನಿದೆ ಹೇಳುವಾಗ ನಾನು ಸಹಿತ ಅದೆಲ್ಲವನ್ನು ಕೂಡ ಮಾಡಿ ನಿಮ್ಮ ಯುವ ಜನಾಂಗಕ್ಕೆ, ನಿಮಗೆ ನಮ್ಮ ವಯಸ್ಸು 60 ಕಳೀತು, ನಿಮ್ಮಂತೆ ನಮ್ಮಂತೆ ನ್ಯೂಸ್ ಸೇರಬೇಕಲ್ಲ, ಯುವಕರಿಗೆ ಈ ಭಾಗದ ಈ ತಾಲೂಕಿನ ಈ ಕಾನ್ಸ್ಟಿಟ್ಯೂನ್ಸಿಯ ಅಭಿವೃದ್ಧಿಗೋಸ್ಕರ ಅವರ ಪ್ರತಿ ದಿನದ ಆಲೋಚನೆ ಅದರಲ್ಲೇ ಹೋಗ್ತದೆ ಖಾದರ್ ಅವ್ರದ್ದು. ಯಾಕೆಂತ ಹೇಳಿದರೆ, ನಾನು ಒಂದು ಮಾತು ಹೇಳಿದರೆ ತಪ್ಪಾಗಲಾರದು, ನನಗೂ ಕೂಡ ಹೆಮ್ಮೆ ಇದೆ. ನಾನು 15 ವರ್ಷ, ಈಗ ಮುಂಚೆ 15 ವರ್ಷ ಅವರ ಹಿರಿಯರ ಭಾಗದಲ್ಲಿ ಇರುವಾಗ ಟಿಕೆಟ್ ಕೇಳ್ತಾ ಓಡಾಡಿದ್ರು. ಅದರ ನಂತರ ಇವರಾದ ಮೇಲೆ ಇವರ ಹಿಂದುಗಡೆ ನಿಂತ್ಕೊಂಡು ಎಂ ಪಿ ಕೊಡಿ ಅಂತ ಕೇಳಿದರು. ಆದರೆ ಇವರು ಮೊನ್ನೆ ನಮ್ಮನ್ನೆಲ್ಲರನ್ನೂ ಅಲ್ಲಿ ಡೆಲ್ಲಿಗೆ ಕರೆಸಿ ಒಂದು ಥರದ ವಾತಾವರಣ ಅಲ್ಲಿ ಸೃಷ್ಟಿ ಮಾಡಿದರು. ರಮನಾಥ ರೈ ಅವ್ರನ್ನು, ನನ್ನನ್ನು, ಎಲ್ಲರನ್ನು, ರಾಹುಲ್ ಗಾಂಧಿ ಅವರ ಹತ್ರ ಎಲ್ಲರನ್ನು ಕರೆಸಿದ್ದು ಇವರೇ. ಯಾರು? ರಾಹುಲ್ ಗಾಂಧಿ ಕರೀಲಿಲ್ಲ, ಆದರೆ ರಾಹುಲ್ ಗಾಂಧಿ ಅವ್ರನ್ನ ಕೂರಿಸಿ ಎಲ್ಲರಿಗೂ ಸಮಾಧಾನ ಮಾಡಿಸಿ, ಐಸು ಐಸು ಐಸ ನಿಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಐಸು. ಆದರೆ ಆ ತಾಕತ್ತು ನಮ್ಮ ಒಬ್ಬ ನಾಯಕರಿಗೆ ಸಿಕ್ಕಿತಲ್ಲ ಅಂತ ನೀವು ಹೆಮ್ಮೆ ಪಡಬೇಕು. ಯಾವುದು ನಮಗೆ ನಾನು ಸೀಟ್ ಸಿಕ್ಕಿದ್ರೆ ಅಷ್ಟೇ ಹೋಯ್ತು. ನಾನು ಅದನ್ನೇ ಹೇಳಿದೆ, 48 ವರ್ಷ ಆಯಿತು ಕಾಂಗ್ರೆಸ್ಸಲ್ಲಿ, ನನಗೆ ಸೀಟ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ಇಲ್ಲ ನಾನು ಖಾದರಿಗೆ ಅದು ಕೊಟ್ಟಿದ್ದೇವೆ, ಅವರಿಗೆ ಇದು ಕೊಟ್ಟಿದ್ದೇವೆ, ಇಲ್ಲಿ ಕೊಟ್ಟಿದ್ದೇವೆ, ಅಲ್ಲಿ ಕೊಟ್ಟಿದ್ದೇವೆ, ಈಗ ಕೊಡುವುದು ಒಂದೇ ಅಂತೇಳಿ. ಆಮೇಲೆ ನನ್ನ ವಿಚಾರನೇ ಹೋಯ್ತಲ್ಲಿ. ನಾನು ಹೇಳಿದೆ ಅಟ್ಲೀಸ್ಟ್ 2 ಕೊಡಿ ಈ ರಾಜ್ಯದಲ್ಲಿ. ಮಿನಿಸ್ಟ್ರು ಅದನ್ನೇ ಕೈ ಮುಗಿದು ಕೇಳಿದ್ರು, 1 ಕೊಟ್ಟರೆ ಸಾಲುವುದಿಲ್ಲ, 2 ಕೊಡಿ ಅಂತ. ಅದು ಎಲ್ಲಿ ಅಂತೇಳಿ ಆಮೇಲೆ ತೀರ್ಮಾನ ಮಾಡ್ತೇವೆ ಅಂತೇಳಿ. ಹಾಗೆ 2 ಕೊಟ್ಟಿದ್ದಾರೆ ಅಂತ ಕಾಣ್ತದೆ ಇವತ್ತು. ಹೌದು, ಈಗ 2 ಕೊಟ್ಟರು ನಮ್ಮ ಧಾರವಾಡ ಮತ್ತು ಬೆಂಗಳೂರು ಸೆಂಟ್ರ್. ಹಾಗಾಗಿ ನಮ್ಮ ಸಮಾಜಕ್ಕೂ ಅತ್ಯುತ್ತಮ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬೇರೆ ಪಕ್ಷ ನಮಗೆ ಯಾವುದೇ ಪಕ್ಷ, ಈಗ ಇವರು ಹೇಳಿದಾಗ ಆ ಪಕ್ಷ ಈ ಪಕ್ಷ, ಯಾವುದೇ ಪಕ್ಷ ಮುಸ್ಲಿಂ ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನಿಂದಲೂ ನಮಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮುಸಲ್ಮಾನರ ಇದಕ್ಕೆ ನಿಂತಿದೆ. ಇನ್ನೂ ಕೂಡ ಏನು ಅನೇಕ ಈ ಸಲ ಕಾಂಗ್ರೆಸ್ ಬಂದರೆ ಖಂಡಿತವಾಗಿಯೂ ಈ ರಾಷ್ಟ್ರದ ಮುಸಲ್ಮಾನರು ಸೇರಿ ಯಾವುದು ಮಾರಕವಾದಂಥ ಏನೆಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಈ BJP ಸರ್ಕಾರ, ಅದು ತಲಾಖ್ ಇರ್ಬೋದು, ಮತ್ತೊಂದು ಇರ್ಬೋದು, ಮುಸ್ಲಿಂ ಸಮುದಾಯದ ಸಂವಿಧಾನದಲ್ಲಿ ಕೊಟ್ಟಂಥ ಆಶಯಗಳನ್ನು ತುಂಡು ಮಾಡಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ವಿರೋಧಿಸಿ, ಅದು ಹಿಂದಿನ ಹಾಗೆ ಇರುವ ಹಾಗೆ ಮಿಥುನ್ ರೈಯ ಮುಖಾಂತರ ನಾವು ಮಾಡೋಣ ಅಂತೇಳಿ ನೀವೆಲ್ಲರೂ ಓಟಿಗೆ ಹೋಗುವಾಗ ಈ ಸಲ 10 ಬಗೆಯ ಐಡೆಂಟಿ ಕಾರ್ಡು ಈಗ ಕೇಳಿದ್ದಾರೆ. ಹೋದ ವರ್ಷದಾಗೆ ಅಲ್ಲ, ಹೋದ ವರ್ಷ ಗೌರ್ಮೆಂಟ್ನವರು ಕೊಟ್ಟ ಚೀಟಿ ತಗೊಂಡು ಹೋದರೆ ವೋಟ್ ಹಾಕಲಿಕ್ಕೆ ಬಿಡ್ತಿದ್ದು. ಈ ವರ್ಷ ಅದು ಬಿಡುವುದಿಲ್ಲ. ಯಾಕೆ? ಅದರಲ್ಲಿ ನಮ್ಮವರೇ ಕಂಪ್ಲೇಂಟ್ ಕೊಟ್ಟು DC ಹತ್ರ, ನಾನು ಕೂಡ ಮೊನ್ನೆ ಮೀಟಿಂಗಲ್ಲಿ ಇರುವಾಗ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಯಾಕೆ? ಅದರಲ್ಲಿ ಅವ್ಯವಹಾರ ಆಗಿದೆ. ಕೆಲವರು ಅದಕ್ಕೆ ಬೇಕಾಗಿ ಚೀಟು ಕೊಡಲಿಲ್ಲಲ್ಲ, ಉಳಿದ ಚೀಟನ್ನು ಈಗ ನಿಮ್ಮ ಮನೆಗೆ ಬರುವಾಗ ನಿಮ್ಮಲ್ಲಿ 2 ಜನ ಗಲ್ಫಲ್ಲಿದ್ದಾರೆ, ಅವರ ಚೀಟು ಅವರ ಕೈಯಲ್ಲಿ ಉಳಿಯಿತು. ಈ ಚೀಟು ಕೊಡುವವರು ಯಾರು? ಪಕ್ಷದಲ್ಲಿ ಒಂದು ಮಾತಿತ್ತು ಎಲ್ಲ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂತೇಳಿ. ಬಹುಶಃ ಅದನ್ನು ಹೋಗಲಾಡಿಸಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಸಮರ್ಥ ನಾಯಕ, ಎಲ್ಲ ಜಾತಿ ಎಲ್ಲ ವರ್ಗಗಳನ್ನ ಒಂದೇ ಧ್ವಜದಲ್ಲಿ ಕೊಂಡೋಗತಕ್ಕಂಥ ಒಬ್ಬ ನಾಯಕನನ್ನ ಇವತ್ತು ನಮಗೆ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯುವಕರಿಗೆ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನ, ನಮ್ಮ ಮಿಥುನ್ ರೈ ಅವರನ್ನ ಜಯಗೊಳಿಸಲು ನೀವೆಲ್ಲರೂ ಸಮಪಟ್ಟು ಕೆಲಸ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ
ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೆ ಸ್ವಾಗತಿಸಿಕೊಂಡು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅತಿ ಹೆಚ್ಚು ಮುತುವರ್ಜಿಸಿದ ಸಾದಿಕ್ರವರು, ನಮ್ಮ ಅಶ್ರಫ್ ರವರು, ಮುನಿರಾಕರ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ಆಸಿಫ್ ರವರು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೌನ್ಸಿಲರ್ಗಳು ಆಸಿಬು ಮತ್ತೆ ಅಶ್ರಫ್, ಪಿಂಟು, ಬಾಜಿಲ್, ಸಾದಿಕ್ ಮತ್ತೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಿದ್ದಕ್ಕೆ ಎಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳುತ್ತಾ ಧನ್ಯವಾದ.